ಖೋ ಟೀಮ್. ಸರ್ ಮೀಡಿಯಾ ಎಸ್, ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಯಾವ ರೀತಿ ಹೊರಗೆ ಆಗ್ತಾ ಇದ್ದಾರೆ ಅಂತ. ಇದೀಗ ಎಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಎಲ್ಲ ಪೋಪ ಪ್ಲೀಸ್ ಪ್ಲೀಸ್ ನೋ 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 ಅಣ್ಣ ಅಣ್ಣ ಪ್ಲೀಸ್ ಹೋಗಿ 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 ಎಲ್ಲ ಆಚೆ ಹೋಗಿ ಆಚೆ ಹೋಗಿ. ಹೋಗಪ್ಪ, ಅಲ್ಲಿ ಯಾರು ಡ್ರೆಸ್ ಹಾಕ್ತಾರೆ ಆ ಕಡೆ ಹೋಗಿ. ಮೊಬೈಲ್ ಮೊಬೈಲ್ ಸ್ವಲ್ಪ ಹಲೋ 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 ಹಾಂ, ಕೇರಿಕೋ ಕೇರಿಕೋ. ഇവിടെ എത്തി പെട്ടെന്ന് ಮಾಡ್ತೇನೆ, ಸ್ವಲ್ಪ ಮಾಡ್ತೇನೆ. ಎಲ್ಲ ಬನ್ನಿ, ಎಲ್ಲ ಈ ಕಡೆ ಬನ್ನಿಯಪ್ಪ. ಹಲೋ, ಹಾಂ ಹಾಂ
ಈಗ ಮಾಜರ್ ಇದು ಸ್ಥಾನ ಹೌದೌದು ಧರ್ಮಸ್ಥಳ ಸ್ಥಾನ. ಅಲ್ಲ ನೋಡಮ್ಮ ಆ ಕಡೆ ತಿರ್ಕೊಡಿ ನೀವು, ಆ ಕಡೆ ತಿರ್ಕೊಡಿ, ಉಲ್ಟ ತಿರುಗಿ ಆ ಕಡೆ ತಿರುಗಿ, ಇಲ್ಲಿಂದ ಯಾರು ಇಳಿಬಾರ್ದು ನೋಡಿ. ಸರ್ ಲೈವ್ ಆ್ಯಪ್ ಕನೆಕ್ಟೆಡ್ ಸರ್, ಲೈವ್ ಆ್ಯಪ್ ಕನೆಕ್ಟೆಡ್. ಯಾ ಕನೆಕ್ಟೆಡ್ ಸರ್, ಕನೆಕ್ಟೆಡ್. ಬ್ಲಾಕ್ ತಗೊಳ್ರಿ. ಖಾಲಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು, ಅಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ಕೊಳ್ತೇನೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿದ್ದಾರೆ, ಎಸ್ಎಸ್ಎಲ್ ಅಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು. ಅಂದರೆ ಇದು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ಒಂದು ಪ್ರದೇಶ, ಪಕ್ಕದಲ್ಲೇ ಅರಣ್ಯ ಇರುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದು ಆತ ತೋರಿಸುವಂಥ ಕೆಲಸ ಮಾಡ್ತಿದ್ದೇನೆ. ಹೀಗಾಗಿ ಆ ಪ್ರದೇಶದಲ್ಲಿ ಈಗ ಸಂಚಲನ ಮಾಡುವಂಥ ಕೆಲಸ.
అంచు పోయారు మనం ಏಮೂಲ್ಯ ತೋಜಿನ ತೋಜಿನ ಏಮೂಲ್ಯ ಅಲ್ಪ ಎದುರು ತಿಕ್ಕುನ ತಿಕ್ಕುನದ ಮళ్ళీ ഞാൻ ഇഞ്ചിട്ടില്ല അല്പത എതിർ 5 മണ്ണ എതിർ കവറും ಹುಡುಗ ಎಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನಮ್ಗೆ ತೋರಿಸ್ತಾ ಇದ್ದೀವಿ. ಅಣ್ಣ ಪ್ಲೀಸ್ ಪೋಪ ಪ್ಲೀಸ್ ಪೋ ಹೋಗಿ ಹಿಂದೆ ಈ ಕಡೆ ಬನ್ನಿ ಆ ಕಡೆ
ಸೋಕೋ ಟೀಮ್ ಸರ್ ಎಸ್, ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಯಾವ ರೀತಿ ಹೊರಗೆ ಆಗ್ತಾ ಇದ್ದಾರೆ ಅಂತ. ಇದೀಗ ಎಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಎಲ್ಲ ಅಣ್ಣ ಪ್ಲೀಸ್ ಪೋಪ ಪ್ಲೀಸ್ ಪೋ ಪ್ಲೀಸ್ ಪ್ಲೀಸ್ ನೋ 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 ಅಣ್ಣ ಅಣ್ಣ ಪ್ಲೀಸ್ ಹೋಗಿ 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 ಎಲ್ಲ ಆಚೆ ಹೋಗಿ ಆಚೆ ಹೋಗಿ. ಹೋಗಪ್ಪ, ಅಲ್ಲಿ ಯಾರು ಡ್ರೆಸ್ ಹಾಕ್ತಾರೆ ಆ ಕಡೆ ಹೋಗಿ. ಆಟೆ ಆಟೆ ಆ ಕಡೆ ಹೋಗಿ. ಅಣ್ಣ ಮೊಬೈಲ್ ಸ್ವಲ್ಪ ಇಡಿ. ಹಲೋ ಹಾಂ ಕೇರಿಕೋ
ഇവിടെ എത്തി പെട്ടെന്ന് ಮಾಡ್ತೇನೆ, ಸ್ವಲ್ಪ ಮಾಡ್ತೇನೆ. ಎಲ್ಲ ಬನ್ನಿ, ಎಲ್ಲ ಈ ಕಡೆ ಬನ್ನಿಯಪ್ಪ. ಹಲೋ ಹಾಂ ಹಾಂ ಈಗ ಮಾಜರಿ ಇದು ಸ್ಥಾನ ಹೌದೌದು ಧರ್ಮಸ್ಥಳ ಸ್ಥಾನ. ಅಲ್ಲ ನೋಡಮ್ಮ, ಹಿಂದೆ ತಿರುಗಿ, ಆ ಕಡೆ ತಿರ್ಕೊಳ್ಳಿ ನೀವು, ಆ ಕಡೆ ತಿರ್ಕೊಳ್ಳಿ, ಉಲ್ಟ ತಿರುಗಿ, ಆ ಕಡೆ ತಿರುಗಿ. ಇಲ್ಲಿಂದ ಯಾರು ಇಳಿಬಾರ್ದು ನೋಡಿ. ಸರ್ ಲೈವ್ ಆ್ಯಪ್ ಕನೆಕ್ಟೆಡ್ ಸರ್, ಲೈವ್ ಆ್ಯಪ್ ಕನೆಕ್ಟೆಡ್. ಯಾ ಕನೆಕ್ಟೆಡ್ ಸರ್, ಕನೆಕ್ಟೆಡ್. ಬ್ಲಾಕ್ ತಗೊಳ್ರಿ. ಖಾಲಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು, ಅಲ್ಲಿ ಊಟ ಹಾಕಿದ್ದೇನೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ಕೊಳ್ತೇನೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿದ್ದಾರೆ, SSL ಅಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು. ಅಂದರೆ ಇದು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ಒಂದು ಪ್ರದೇಶ, ಪಕ್ಕದಲ್ಲೇ ಅರಣ್ಯ ಇರುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ನಾನು ಊಟ ಹಾಕಿದ್ದೇನೆ ಅನ್ನುವಂಥದ್ದು ಆತ ತೋರಿಸುವಂಥ ಕೆಲಸ ಮಾಡ್ತಿದ್ದೇನೆ. ಹೀಗಾಗಿ ಆ ಪ್ರದೇಶದಲ್ಲಿ ಈಗ ಸಂಚಲನ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು
అంచు పోయారు మా ಏಮೂಲ್ಯ ತೋಜಿನ ತೋಜಿನದ ತೋಜಿನದ ಏಮೂಲ್ಯ ಅಲ್ಪ ಎದುರು ತಿಕ್ಕುನ ಎದುರು ತಿಕ್ಕುನದ നല്ല ധ്യാനിച്ചിട്ടില്ല അല്പത എതിർ 5 മണിക്ക് എതിർക്കവരും ಹುಡುಗ ಎಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನಮ್ಗೆ ತೋರಿಸ್ತಾ ಇದ್ದೀವಿ. ಅಣ್ಣ ಪ್ಲೀಸ್ ಪೋಪ ಪ್ಲೀಸ್ ಪೋ ಹೋಗಿ ಹಿಂದೆ ಹಿಂದೆ ಈ ಕಡೆ ಬನ್ನಿ ಆ ಕಡೆ
ಸೋಕೋ ಟೀಮ್ ಸರ್ ಸರ್ ಎಸ್, ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಯಾವ ರೀತಿ ಹೊರಗೆ ಆಗ್ತಾ ಇದ್ದಾರೆ ಅಂತ. ಇದೀಗ ಎಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಎಲ್ಲ ಅಣ್ಣ ಪ್ಲೀಸ್ ಪೋಪ ಪ್ಲೀಸ್ ಪೋ ಪ್ಲೀಸ್ ಪ್ಲೀಸ್ ನೋ 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 ಅಣ್ಣ ಅಣ್ಣ ಪ್ಲೀಸ್ ಹೋಗಿ 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 ಎಲ್ಲ ಆಚೆ ಹೋಗಿ ಆಚೆ ಹೋಗಿ. ಹೋಗಪ್ಪ, ಅಲ್ಲಿ ಯಾರು ಡ್ರೆಸ್ ಹಾಕ್ತಾರೆ ಆ ಕಡೆ ಹೋಗಿ. ಆಚೆ ಹೋಗಿ ಆ ಕಡೆ ಹೋಗಿ. ಅಣ್ಣ ಮೊಬೈಲ್ ಸ್ವಲ್ಪ ಇದೆ. ಫೋನ್ ಇತ್ತು ನಾನು ಹಲೋ ಕೇರಿಕೋ
ಮಾಡ್ತೇನೆ, ಸ್ವಲ್ಪ ಮಾಡ್ತೇನೆ. ಎಲ್ಲ ಬನ್ನಿ, ಎಲ್ಲ ಈ ಕಡೆ ಬನ್ನಿಯಪ್ಪ. ಹಲೋ ಹಾಂ ಹಾಂ ಈಗ ಮಾಜರಿ ಹೌದೌದು. ಅಲ್ಲ 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 ಅಲ್ಲೇ ಇದೆ ನೋಡಮ್ಮ, ಹಿಂದೆ ತಿರುಗಿ, ಹಿಂದೆ ತಿರುಗಿ. ಆ ಕಡೆ ತಿರ್ಕೊಳ್ಳಿ ನೀವು, ಆ ಕಡೆ ತಿರ್ಕೊಳ್ಳಿ. ಉಲ್ಟಾ ತಿರುಗಿ, ಆ ಕಡೆ ತಿರುಗಿ. ಇಲ್ಲಿಂದ ಯಾರು ಇಳಿಬಾರ್ದು ನೋಡಿ. ಸರ್ ಲೈವ್ ಆ್ಯಪ್ ಕನೆಕ್ಟೆಡ್ ಸರ್, ಲೈವ್ ಆ್ಯಪ್ ಕನೆಕ್ಟೆಡ್. ಯಾ ಕನೆಕ್ಟೆಡ್ ಸರ್, ಕನೆಕ್ಟೆಡ್. ಬ್ಲಾಕ್ ತಗೊಳ್ರಿ. ನಂದು
ನಂದು
ನಂದು ಓಕೆ.
ಓಕೆ ಹೌದು ಹಾಂ ಹಾಂ ನಂದು ಖಾಲಿ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಅಲ್ಲಿ ಊಟ ಹಾಕಿದ್ದೇನೆ ಅನ್ನುವಂಥದ್ದನ್ನು ಅಲ್ಲಿ ಹೇಳ್ಕೊಳ್ತೇನೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿದ್ದಾರೆ, SSL ಅಧಿಕಾರಿಗಳು, ಜೊತೆಗೆ ಸ್ಥಳೀಯ ಪೊಲೀಸರು, ಅರಣ್ಯ ಇಲಾಖೆ ಅಧಿಕಾರಿಗಳು. ಅಂದರೆ ಇದು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಬರುವಂಥ ಒಂದು ಪ್ರದೇಶ, ಪಕ್ಕದಲ್ಲೇ ಅರಣ್ಯ ಇರುವಂಥದ್ದು. ಹಾಗಾಗಿ ಆ ಭಾಗದಲ್ಲಿ ಊಟ ಹಾಕಿದ್ದೇನೆ ಅನ್ನುವಂಥದ್ದು ತೋರಿಸುವಂಥ ಕೆಲಸ ಮಾಡ್ತಿದ್ದೇನೆ. ಹೀಗಾಗಿ ಆ ಪ್ರದೇಶದಲ್ಲಿ ಈಗ ಸಂಚಲನ ಮಾಡುವಂಥ ಕೆಲಸಕ್ಕೆ ಅಧಿಕಾರಿಗಳು
ಹೋಗುದಿಲ್ಲ ಅಡ್ಡ ನಿಂತಿದ್ದೀನಿ ಹಾಗಾದ್ರೆ ಎದುರು ಹೋಗ್ಬೇಕು ಜೂಮ್ ಆಗ್ತದೆ ಕೊಡಿ ಕೊಡಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಾನು ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂತಹದ್ದನ್ನ ಹೇಳ್ತಾ ಇರುವಂತಹ ವ್ಯಕ್ತಿ ಇದೀಗ ಧರ್ಮಸ್ಥಳದಲ್ಲಿ ಮಹಜರು ಕಾರ್ಯಕ್ಕೆ ಆಗಮಿಸಿರುವಂತಹದ್ದು. ಅದು ಕೂಡ ಮುಖ್ಯವಾಗಿ ಇವತ್ತು ಬೆಳಗ್ಗೆ SITಯ ಕಚೇರಿಗೆ ಆಗಮಿಸಿರುವಂತಹ ಸಾಕ್ಷಿ ದೂರುದಾರ ಅಥವಾ ಮುಸುಕುದಾರಿ ಅಥವಾ ಅನಾಮಿಕ ವ್ಯಕ್ತಿಯನ್ನ ಇವತ್ತು ಪೊಲೀಸರು ನೇತ್ರಾವತಿಯ ಸ್ನಾನಘಟ್ಟದ ಸಮೀಪಕ್ಕೆ ಕರೆದುಕೊಂಡು ಹೋಗಿದ್ರು. ಮೊದಲನೇದಾಗಿ ಮಹಜರು ಕಾರ್ಯ ಸ್ನಾನಘಟ್ಟ ಸಮೀಪದ ತೆಂಗಿನ ಮರಗಳಿರುವಂತಹ ಒಂದು ಪ್ರದೇಶದ ಪೊದೆಗಳಲ್ಲಿ ಆರಂಭ ಆಯಿತು. ಯಾಕೆಂತಂದ್ರೆ ಅಲ್ಲಿ ಒಂದು ಮೊದಲನೆಯದಾಗಿ ಆತ ಸ್ಥಳವನ್ನ ಗುರುತು ಮಾಡಿರುವಂತಹದ್ದು. ಹೀಗೆ ಅಲ್ಲಿಂದ ಆರಂಭವಾದಂತಹ ಮಹಜರು ಪ್ರಕ್ರಿಯೆ ಈಗ ನಿರಂತರವಾಗಿ ನಡೀತಾ ಇದೆ. ಮಧ್ಯಾಹ್ನದ ಊಟದ ಬ್ರೇಕಿನ ನಂತರ ಮತ್ತೆ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತಹದನ್ನ ತಾವೀಗೆಲ್ಲರೂ ನೋಡ್ತಾ ಇದ್ರಿ. ಆ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಈ ದೃಶ್ಯಾವಳಿಗಳಲ್ಲಿ ನೀವೀಗ ಗಮನಿಸ್ತಾ ಇದ್ರಿ. ಬೆಳಗ್ಗೆ ಅವರು ಸ್ನಾನಘಟ್ಟಕ್ಕೆ ಬಂದಿರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇರುವಂತದ್ದು. ಸ್ನಾನಘಟ್ಟದ ಆ ಸ್ಥಳದಿಂದ ಹೋದಂತಹ SIT ಅಧಿಕಾರಿಗಳಿರ್ಬೋದು, ಸೋಕೋ ಅಧಿಕಾರಿಗಳಿರ್ಬೋದು, FSL ನ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಸರ್ವೇಯರ್ ಇಲಾಖೆಯವರು ಕೂಡ ಈ ಒಂದು SITಯ ಮಹಜರು ಕಾರ್ಯದಲ್ಲಿ ಭಾಗಿಯಾಗಿರುವಂತದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವರನ್ನ ಕರೆದುಕೊಂಡು ಬರ್ತಾ ಇರುವಂತದ್ದು ಮತ್ತು ಅವರನ್ನ ಮುಸುಕುದಾರಿಯನ್ನ ಕರೆದುಕೊಂಡು ಬರ್ತಾ ಇರುವಂತದ್ದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿದ್ದೇನೆ ಎಂದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SIT ತನಿಖೆ ಆರಂಭಗೊಂಡಿದೆ. ಮಹಜರು ಕಾರ್ಯ ನಡೀತಾ ಇದೆ. ಮಧ್ಯಾಹ್ನದ ತನಕ ಮಹಜರು ಕಾರ್ಯ ಈಗಾಗಲೇ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ ನಂತರದ ಮಹಜರು ಕಾರ್ಯ ಆರಂಭಗೊಂಡಿದೆ. ನೇತ್ರಾವತಿಯ ಸ್ನಾನಘಟ್ಟದ ಸಮೀಪ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ಹೆಣ ಹೂತಿಟ್ಟ ಸ್ಥಳಗಳನ್ನ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ದಾರೆ ಮುಸುಕುದಾರಿ. ಅದರ ಜೊತೆಗೆ
ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ತೆಂಗಿನ ಮರ ಇರುವ ಸ್ಥಳವನ್ನ ಮೊದಲನೇದಾಗಿ ಆತ ತೋರಿಸಿರುವಂತದ್ದು. ತದಬಳಿಕ ಮಧ್ಯಾಹ್ನ 3 ಗಂಟೆವರೆಗೆ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಗುಡ್ಡದಲ್ಲಿ ಒಟ್ಟು 8 ಸ್ಥಳಗಳನ್ನು ಗುರುತು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಸುದ್ದಿ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಮಧ್ಯಾಹ್ನದ ಊಟಕ್ಕೆ ವಿರಾಮ ತೆಗೆದುಕೊಂಡ ಅಧಿಕಾರಿಗಳು ಮತ್ತೆ ಈಗ ಮಧ್ಯಾಹ್ನದ ಬಳಿಕ ಮತ್ತೆ ಸ್ಥಳ ಗುರುತಿಸುವಿಕೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಮತ್ತೆ 4 ಸ್ಥಳಗಳನ್ನು ಗುರುತಿಸಲಾಗಿದೆ. ಒಟ್ಟು 12 ಸ್ಥಳಗಳನ್ನ ಗುರುತಿಸಲಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ನೇತ್ರಾವತಿ ಸ್ನಾನಘಟ್ಟದ ರಸ್ತೆಯ ಎಡಭಾಗ ಮತ್ತು ಬಲಭಾಗದಲ್ಲಿ ಆತ ಸ್ಥಳಗಳನ್ನ ಗುರುತಿಸ್ತಾ ಇರುವಂತಹದ್ದನ್ನ ತಾವೆಲ್ಲರೂ ಕೂಡ ಗಮನಿಸಬಹುದು. ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿರ್ತಕ್ಕಂತಹ ಗುಡ್ಡ ಅಂದ್ರೆ ನೇತ್ರಾವತಿಯ ಹೊಳೆಗಂಡಿ ಅಂತ ಏನ್ ಕರಿತೀವಿ, ಹೊಳೆಗಂಡಿಯ ನೆಕ್ಸ್ಟ್ ಸಿಗುವಂತದ್ದು ಸೇತುವೆ ದಾಟಿದಾಗ ಎಡಭಾಗದಲ್ಲಿ ಉಜಿರೆ ಕಡೆಯಿಂದ ನೀವು ಧರ್ಮಸ್ಥಳಕ್ಕೆ ಹೋಗುವುದಿದ್ರೆ ಸೇತುವೆ ದಾಟಿದಾಗ ಎಡಭಾಗದಲ್ಲಿ ಸಿಗುವಂತಹ ಗುಡ್ಡದ ಮೇಲ್ಗಡೆ ಆತ 8 ಸ್ಥಳಗಳನ್ನ ಗುರುತಿಸಿದ್ದಾನೆ. ಅದಕ್ಕೆ ಈಗಾಗಲೇ ಸೋಕೋ ಅಧಿಕಾರಿಗಳು ಕ್ರೈಮ್ ಲೈನ್ ಅನ್ನ ಹಾಕಿದ್ದಾರೆ. ಸೋಕೋ ಅಧಿಕಾರಿಗಳು ಅಂತಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಏನು ಕರಿತೀವಿ, ಅವರು ಈಗಾಗಲೇ ಕ್ರೈಮ್ ಲೈನ್ ಅನ್ನ ಎಳೆದಿದ್ದಾರೆ. ಜೊತೆಗೆ ಇಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇದಕ್ಕೆ ಸಾಕ್ಷಿ ಆಗಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಅಲ್ಲಿ ಏರ್ಪಡಿಸಲಾಗಿದೆ. ಜೊತೆಗೆ ಆತ ಗುರುತು ಮಾಡಿದಂತಹ ಸ್ಥಳದ ಸುತ್ತಮುತ್ತವೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ANF ನವರು ಕೂಡ ಸಾಥ್ ನೀಡಿರುವಂತದ್ದು, ಗರುಡದವರು ಕೂಡ ಸಾಥ್ ನೀಡಿರುವಂತದ್ದು, ಜೊತೆಗೆ ಮೀಸಲು ಪಡೆ ಅವರು ಕೂಡ ಇಲ್ಲಿ ಸಾಥನ್ನ ನೀಡಿರುವಂತದ್ದು ತಾವು ಗಮನಿಸಬಹುದು. ಬಿಗಿ ಪೊಲೀಸ್ ಬಂದೋಬಸ್ತ್ 100ಕ್ಕೂ ಅಧಿಕ ಅಧಿಕಾರಿಗಳ ಜೊತೆಗೆ ಅನಾಮಿಕನನ್ನ ಕರೆದುಕೊಂಡು ಬರಲಾಗಿರುವಂತಹದ್ದನ್ನ ತಾವೀಗ ನೋಡ್ತಾ ಇದ್ದೀರಿ. ಆರಂಭಿಕ ದೃಶ್ಯಾವಳಿಗಳು, ಇವತ್ತು ಬೆಳಗಿನ ಆರಂಭಿಕ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂತದ್ದು ಧರ್ಮಸ್ಥಳ ಗ್ರಾಮದ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪಕ್ಕೆ ಆ ವ್ಯಕ್ತಿಯನ್ನ ಕರೆತರ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಇವತ್ತು ಬೆಳಗ್ಗೆ ಆತ ತನ್ನ ವಕೀಲರ ಜೊತೆಗೆ ಮೊದಲಿಗೆ ಬಂದಿರುವಂತಹದ್ದು ಬೆಳ್ತಂಗಡಿಯ ಠಾಣೆಯ ಸಮೀಪದಲ್ಲಿರ್ತಕ್ಕಂತಹ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂತಹ SIT ಕಚೇರಿಗೆ ಆತ ಮೊದಲು ಆಗಮಿಸ್ತಾನೆ. SIT ಕಚೇರಿಗೆ ಆತ ಆಗಮಿಸಿದ ನಂತರ ಆತನನ್ನ ಒಂದಷ್ಟು ಪ್ರಶ್ನೆ ಮಾಡಿದ ನಂತರ ಆತನನ್ನ ಪೊಲೀಸರು ತಮ್ಮ ವಾಹನದಲ್ಲಿ ಕರೆದುಕೊಂಡು ಹೋಗ್ತಾರೆ, ಮಹಜರು ಪ್ರಕ್ರಿಯೆಯನ್ನು ಆರಂಭಿಸ್ತಾರೆ ಅನ್ನುವಂತಹ ಮಾಹಿತಿಗಳು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಆತ ಈ ಮಹಜರು ಪ್ರಕ್ರಿಯೆಗೆ ಆತನನ್ನ ಕರೆದುಕೊಂಡು ಹೋಗಲಾಗುತ್ತೆ. ಆ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಆ ದೃಶ್ಯಾವಳಿ ಮೊದಲನೇದಾಗಿ ನೇತ್ರಾವತಿಯ ಸ್ನಾನಘಟ್ಟದ ಬಳಿಗೆ ಬಂದಿರತಕ್ಕಂಥ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಅಧಿಕಾರಿಗಳಾದಂತಹ ದಯಾಮ ಅವರು, ಆನಂತರ ಸೈಮನ್ ಅವರು ಕೂಡ ಅಲ್ಲಿ ಇರುವಂತದ್ದು. ಅವರ ನೇತೃತ್ವದಲ್ಲಿ ಈ ತನಿಖೆ ಕಾರ್ಯ ಆರಂಭವಾಗ್ತಾ ಇರುವಂತದ್ದು. ಆ ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ರಿ. ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ಸಾಕ್ಷಿ ದೂರುದಾರ ಅಂತ ಕರೆಯಲ್ಪಡುವಂತಹ ವ್ಯಕ್ತಿ ತನಗೆ ತಾನು ಏನು ದೂರಿದ್ದೇನೆಯೋ ಆ ಸ್ಥಳಗಳನ್ನ ತೋರಿಸ್ತೇನೆ ಅನ್ನುವಂಥದ್ದನ್ನು ಒಪ್ಕೊಂಡಂತ ಹಿನ್ನೆಲೆಯಲ್ಲಿ ಆತನನ್ನ ಸ್ಥಳ ತೋರಿಸುವುದಕ್ಕಾಗಿ ಕರೆದುಕೊಂಡು ಹೋಗಲಾಗ್ತಾ ಇರುವಂತದ್ದು. ಈ ವಾಹನದಲ್ಲಿ ಪೊಲೀಸರ ಈ ವಾಹನದಲ್ಲಿ ಸಾಕ್ಷಿ ದೂರುದಾರ ಇರುವಂತಹದನ್ನು ತಾವೀಗ ಗಮನಿಸ್ತಾ ಇದ್ರಿ. ಮುಸುಕುದಾರಿ ವ್ಯಕ್ತಿಯನ್ನ ಕೂಡ ಅಲ್ಲಿ ನೀವು ಗಮನಿಸಬಹುದು. ಆತ ಈ ಗಾಡಿಯಲ್ಲಿ ಬಂದು ಅಲ್ಲಿ ಆತನನ್ನ ಇಳಿಸಿ ಆ ಸ್ನಾನಘಟ್ಟದ ಸಮೀಪಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಸ್ನಾನಘಟ್ಟದ ಸಮೀಪಕ್ಕೆ ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಆತ ಮೊದಲನೇದಾಗಿ ಅಲ್ಲಿ ಒಂದು ತೆಂಗಿನ ಮರದ ಚಿಕ್ಕದೊಂದು ತೋಪು ತರ ಇರುತ್ತೆ, ಅಲ್ಲಿರ್ತಕ್ಕಂಥ ಸ್ಥಳವನ್ನ ಮೊದಲನೇದಾಗಿ ಗುರುತಿಸ್ತಾನೆ. ಅದಾದ ನಂತರ ಅಧಿಕಾರಿಗಳು ಸೇರಿ ಅಲ್ಲಿಂದ ಮುಂದೆ ಹೋಗ್ತಾರೆ ಗುಡ್ಡದ ಮೇಲ್ಭಾಗಕ್ಕೆ. ತಾವೀಗ ನೋಡ್ತಾ ಇದ್ದೀರಿ ಆತ ಗುರುತಿಸಿರುವಂತಹ ಮೊದಲ ಸ್ಥಳವನ್ನ ತಾವೀಗ ನೋಡ್ತಾ ಇರುವಂತದ್ದು. ಸ್ನಾನಘಟ್ಟದ ಸಮೀಪ ಇರ್ತಕ್ಕಂತಹ ಒಂದು ತೆಂಗಿನ ಮರದ ತೋಪಿನಂಗೆ ಇರ್ತಕ್ಕಂಥ ಜಾಗದಲ್ಲಿ ತಾವೀಗ ಮೊದಲನೆಯ ಸ್ಥಳವನ್ನ ಆತ ಗುರುತಿಸಿರುವಂತದ್ದನ್ನು ತಾವೀಗ ನೋಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅದರ ಮೇಲ್ಭಾಗದಲ್ಲಿರುವಂತಹ ಗುಡ್ಡದಲ್ಲಿ ಸುಮಾರು 8 ಸ್ಥಳಗಳಲ್ಲಿ ತಾನು ಶವಗಳನ್ನ ಹೂತಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತದೆ. 8 ಸ್ಥಳಗಳನ್ನ ಈಗಾಗಲೇ ಗುರುತು ಮಾಡಲಾಗಿತ್ತು ಮಧ್ಯಾಹ್ನದ 3 ಗಂಟೆಯ ತನಕ. ಅದಾದ ನಂತರ ಊಟದ ನಂತರ ಇದೀಗ 4 ಸ್ಥಳಗಳನ್ನ ಗುರುತಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಆ 4 ಸ್ಥಳಗಳಲ್ಲಿಯೂ ಕೂಡ ಆತ ಏನು ತಾನು ಹೋತಿದ್ದೇನೆ ಅಂತ ಹೇಳಲಾಗ್ತಾ ಇದೆಯೋ ಅಲ್ಲೆಲ್ಲವೂ ಕೂಡ ಸ್ಥಳವನ್ನ ಗುರುತು ಮಾಡುವಂತ ಕಾರ್ಯವನ್ನ SITಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾಳೆಯಿಂದ ಮ್ಯಾಜಿಸ್ಟ್ರೇಟ್ ಮೂಲಕ ತನಿಖೆಯ ಅಂದ್ರೆ ಮುಂದಿನ ಭಾಗವನ್ನ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲಿ ಒಂದು ಅಗೆಯುವಂತಹ ಕಾರ್ಯ ನಡೀಲಿಕ್ಕಿದೆ. ಅದು AC ಅಥವಾ ತಹಶೀಲ್ದಾರ್ನ ಸಮ್ಮುಖದಲ್ಲಿ ನಡೀಲಿಕ್ಕಿದೆ. ಇದರ ಜೊತೆಗೆ FSL ಸಿಬ್ಬಂದಿ, ಸೋಕೋ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ವೈದ್ಯರ ತಂಡ ಎಲ್ಲವೂ ಕೂಡ ಇರುತ್ತೆ.
ಅವರೆಲ್ಲರೂ ಕೂಡ ಇದ್ದು ನಾಳೆಯ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಬಹಳ ಮುಖ್ಯವಾಗಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಾಳೆಯಿಂದ ಅಗೆಯುವ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅದರ ಜೊತೆಗೆ ಇವತ್ತು SITಯ ಅಧಿಕಾರಿಗಳು ಆತನನ್ನ ರಾತ್ರಿ ಕತ್ತಲಾಗುವ ತನಕ ಆತ ಎಷ್ಟು ಸ್ಥಳಗಳನ್ನು ಗುರುತು ಮಾಡ್ತಾನೋ, ಆತ ಎಲ್ಲೆಲ್ಲಿ ಕರೆದುಕೊಂಡು ಹೋಗ್ತಾನೋ ಅಲ್ಲೆಲ್ಲ ಹೋಗುವಂತಹ ತೀರ್ಮಾನವನ್ನ ಕೈಗೊಂಡು ಆತನನ್ನ ಫಾಲೋ ಮಾಡ್ತಾ ಇದ್ದಾರೆ. ಆತ ತೋರಿಸುವಂತ ಎಲ್ಲ ಸ್ಥಳಗಳನ್ನ ಗುರುತು ಮಾಡುವಂತ ಕೆಲಸವನ್ನಷ್ಟೇ ಮಾಡ್ತಾ ಇದ್ದಾರೆ. ಇದರ ಅರ್ಥ ಅಲ್ಲೆಲ್ಲವೂ ಕೂಡ ಕೊಲೆ, ಅತ್ಯಾಚಾರ ಮಾಡಲಾಗಿರುವ ಬಾಡಿ ಇದೆ ಅಂತನೂ ಅಲ್ಲ, ಅಥವಾ ಅಲ್ಲಿ ಅಂತಹ ಬಾಡಿ ಇಲ್ಲ ಅಂತನೂ ಅಲ್ಲ. ಯಾಕೆಂತಂದ್ರೆ ಅಲ್ಲಿ ಬಾಡಿ ಸಿಗುತ್ತಾ ಇರುವಂತಹದ್ದು ಮೊದಲ ಪ್ರಶ್ನೆ. ಸಿಕ್ಕಿದ ನಂತರ ಅದು ಹೀಗೆ ಆಗಿದೆ ಅಂತ ಯಾವುದೇ ತೀರ್ಮಾನಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಸಿಕ್ಕಂತಹ ಬಾಡಿ ಯಾರದ್ದು ಮತ್ತು ಅದು ಹೇಗೆ ಆಗಿದೆ, ಮರ್ಡರ್ ಆಗಿದೆಯೋ ಅಥವಾ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೋ, ಸಹಜವಾಗಿ ಸತ್ತಿದ್ದಾರೋ, ಅಸಹಜವಾಗಿ ಸತ್ತಿದ್ದಾರೋ ಅನ್ನುವಂಥದ್ದನ್ನ ಮುಂದಿನ ಅವರೆಲ್ಲ ಪರೀಕ್ಷೆಗಳ ಮೂಲಕ ಗೊತ್ತಾಗ್ಲಿಕ್ಕಿದೆ. ಆದ್ರಿಂದ ಅಲ್ಲಿ ಯಾವುದೇ ಒಂದು ಬಾಡಿ ಸಿಕ್ಕ ಕೂಡಲೇ ಅಲ್ಲಿ ಬಾಡಿ ಸಿಕ್ತು ಅನ್ನುವಂಥದ್ದು ಮಾತ್ರ ನ್ಯೂಸೇ ಹೊರತು ಆ ಬಾಡಿ ಇಂಥವರದೇ, ಆ ಬಾಡಿಗೆ ಹೀಗೀಗೆ ಮಾಡಲಾಗಿದೆ ಅನ್ನುವಂತಹ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಆತ ತೋರಿಸುವಂತಹ ಸ್ಥಳದಲ್ಲಿ ಬಾಡಿ ಸಿಗುತ್ತಾ ಅನ್ನುವಂಥದ್ದು ಪ್ರಶ್ನೆ. ಅದರ ಜೊತೆಗೆ ಆ ಬಾಡಿಗೆ ಸರಿಯಾದಂತಹ ರೀತಿಯಲ್ಲಿ ಡಾಕ್ಯುಮೆಂಟ್ಗಳಿದಾವ, ಅಂದ್ರೆ ಆ ಸ್ಥಳದಲ್ಲಿ ಹೆಣ ಹೋತಿಟ್ಟಿರುವುದಕ್ಕೆ ಡಾಕ್ಯುಮೆಂಟ್ಗಳು ಇದಾವ ಇಲ್ವಾ, ಎಲ್ಲ ತನಿಖೆಗಳು ಆರಂಭವಾಗ್ಲಿಕ್ಕಿದೆ. ಆ ತನಿಖೆಗಳ ನಂತರ ಆ ಒಂದು ಸಿಕ್ಕಂತಹ ಅಸ್ಥಿ ಪಂಜರದ ಭಾಗಗಳನ್ನು ಒಂದು FSLನ ಮೆಡಿಸಿನ್ ಟೀಮ್ ಇರುತ್ತೆ, ಅವರಿಗೆ ಕಳಿಸ್ಕೊಡಲಾಗುತ್ತೆ. ಅವರು ಅದನ್ನ ಮೊದಲನೇದಾಗಿ ವ್ಯಕ್ತಿಯದ ಅಥವಾ ಏನು ಗುರುತು ಮಾಡ್ತಾರೆ ಅಂತಂದ್ರೆ FSLನವರು DNA ಪ್ರೊಫೈಲಿಂಗ್ ಅನ್ನು ಮಾಡ್ತಾರೆ. FSLಗೆ ಸ್ಯಾಂಪಲ್ಸ್ ಹೋದ ಬಳಿಕ DNA ಪ್ರೊಫೈಲಿಂಗ್ ಅನ್ನು ಮಾಡ್ತಾರೆ. ಆನಂತರ ವ್ಯಕ್ತಿ ಯಾರು ಅಂದರೆ ಆ ವ್ಯಕ್ತಿ ಗಂಡೋ ಹೆಣ್ಣೋ ಅನ್ನುವಂತಹದನ್ನು ಕೂಡ ಚೆಕ್ ಮಾಡ್ತಾರೆ. ಗಂಡೋ ಹೆಣ್ಣೋ ಅನ್ನುವಂಥದ್ದನ್ನು ಚೆಕ್ ಮಾಡಿದ ನಂತರ ಈ ವ್ಯಕ್ತಿಗೆ ವಯಸ್ಸೆಷ್ಟಾಗಿತ್ತು ಆಗಿದೆ ಅನ್ನುವಂಥದ್ದನ್ನು ಕೂಡ ಆತನ ಸಿಕ್ಕಿರುವಂಥ ಕಳೆಬರದಲ್ಲಿ ಚೆಕ್ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಆ ಒಂದು ಸಿಕ್ಕಿರುವಂಥ ತಲೆಬುರುಡೆ ಇರ್ಬೋದು, ಕಳೆಬರಗಳಿರ್ಬೋದು, ಏನಾದರೂ ಊನ ಆಗಿದೆಯಾ ಅಂದರೆ ಏಟು ಬಿದ್ದಿದೆಯಾ, ಅದ್ರಲ್ಲೇನಾದರೂ ಊನ ಆಗಿದೆಯಾ ಅನ್ನುವಂಥದ್ದನ್ನು ಪತ್ತೆ ಹಚ್ಚಲಾಗತ್ತೆ. ಈ ಮೂಲಕ ಅದು ಕೊಲೆಯೋ ಅಥವಾ ಸಹಜವೋ ಅಸಹಜವೋ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಇದೆಲ್ಲ ಒಂದು ದೊಡ್ಡ ಕಾರ್ಯವೇ ನಡೀಲಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ SIT ಮಹಜರು ಕಾರ್ಯ ಆರಂಭವಾಗಿರುವಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಇದು ಬೆಳಗ್ಗಿನ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಅರಣ್ಯ ಇಲಾಖೆಯವರು ಇರ್ಬೋದು, ಸರ್ವೇಯರ್ ಇರ್ಬೋದು, ಅದರ ಜೊತೆಗೆ ಕಂದಾಯ ಇಲಾಖೆಯವರು, ಅಂದ್ರೆ ಯಾವ ಭಾಗದಲ್ಲಿ ಈ ವ್ಯಕ್ತಿಗಳನ್ನು ಇಲ್ಲಿ ಹೂಳಲಾಗಿದೆ, ಆತ ಎಲ್ಲೆಲ್ಲಿ ಹೋತಿದ್ದಾನೆ ಅನ್ನುವಂಥದ್ದಕ್ಕೆ ಒಂದು ಪರಿಶೀಲನೆ ಮಾಡುವಂತ ನಿಟ್ಟಿನಲ್ಲಿ ಕೆಲವೊಂದು ದಾಖಲೆಗಳನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಬೆಳಗ್ಗಿನ ದೃಶ್ಯಾವಳಿ, ನೇತ್ರಾವತಿಯ ಸ್ನಾನಘಟ್ಟದ ಬಳಿಯ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಬಹಳಷ್ಟು ಪೊಲೀಸ್ ಬಿಗಿ ಬಂದೋಬಸ್ತ್ನೊಂದಿಗೆ ಆತನನ್ನು ಅಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಜೊತೆಗೆ ಎಲ್ಲ ಆತ ಎಲ್ಲೆಲ್ಲಿ ಗುರುತು ಮಾಡಿದನೋ ಅಲ್ಲೆಲ್ಲವೂ ಕೂಡ ಕ್ರೈಮ್ ಲೈನ್ ಅನ್ನ ಎಳೆಯಲಾಗಿದೆ. ಅಣ್ಣ ಪ್ಲೀಸ್ ಪೋಪ ಪ್ಲೀಸ್ ಹೋಗಿ
ನೋಡ್ತಾ ಇದ್ದೀರಿ ಮಧ್ಯಾಹ್ನದ ನಂತರದ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇರುವಂಥದ್ದು ನೇತ್ರಾವತಿ ಸಮೀಪದ ಕಾಡಿನಲ್ಲಿರ್ತಕ್ಕಂತಹ ಅಧಿಕಾರಿಗಳ ದೃಶ್ಯಾವಳಿಗಳಂತ ಈಗ ಗಮನಿಸ್ತಾ ಇದ್ದೀರಿ. ಮಧ್ಯಾಹ್ನದ ನಂತರ ಇದೀಗ ನೇರ ಪ್ರಸಾರದ ದೃಶ್ಯಾವಳಿಗಳಂತ ಈಗ ನೋಡ್ತಾ ಇದ್ದೀರಿ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಆ ಕಾಡಿನ ಒಳಗಡೆ ಆತನನ್ನ ಕರೆದುಕೊಂಡು ಹೋಗಿ ಆತ ತೋರಿಸುವಂತಹ ಸ್ಥಳಗಳನ್ನ ಗುರುತು ಮಾಡಿ ಸೋಕೋ ಅಧಿಕಾರಿಗಳ ಮೂಲಕ ಸ್ಥಳವನ್ನ ಗುರುತು ಮಾಡಿ ಅಲ್ಲಿಗೊಂದು ಕ್ರೈಮ್ ಲೈನ್ ಅನ್ನ ಎಳೆಯುವಂತಹ ಕಾರ್ಯ ಆಗ್ತಾ ಇದೆ. ಈ ಕ್ರೈಮ್ ಲೈನ್ ಅನ್ನ ಎಳೆದಂತಹ ಜಾಗದಲ್ಲಿ ಯಾವುದೇ ಜಾಗವನ್ನ ಗುರುತಿಸಿದ ನಂತರ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತಿನ ಮೂಲಕ ಅವುಗಳನ್ನ ಕಾಯಲಾಗುತ್ತೆ. ತದ ಬಳಿಕ ನಾಳೆಯಿಂದ ಮ್ಯಾಜಿಸ್ಟ್ರೇಟ್ ಅಂದ್ರೆ AC ಅಥವಾ ತಹಶೀಲ್ದಾರ್ನ ಸಮ್ಮುಖದಲ್ಲಿ ಇಲ್ಲಿ ಅಗೈವ ಕಾರ್ಯ ಆರಂಭವಾಗಲಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಇವತ್ತು ಮಹಜರು ಕಾರ್ಯ ಸಂಜೆ 6 ಗಂಟೆಯ ತನಕ ನಡೆಯುವಂತಹ ಸಾಧ್ಯತೆ, 6ರಿಂದ 7 ಅಂದರೆ ಕತ್ತಲಾಗುವ ತನಕವೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ತದ ಬಳಿಕ ಇವತ್ತಿನ ಕಾರ್ಯ ಅಂದರೆ ಮಹಜರು ಕಾರ್ಯವನ್ನು ಕೊನೆಗೊಳಿಸಲಾಗುತ್ತೆ. ಬಾಕಿ ಉಳಿದಿದ್ರೆ ನಾಳೆಯೂ ಕೂಡ ಮಹಜರು ಕಾರ್ಯ ಮುಂದುವರಿಯುತ್ತೆ. ಒಂದು ಕಡೆ ಮಹಜರು ಕಾರ್ಯ ಮುಂದುವರಿತಾ ಇದ್ರೆ ಮತ್ತೊಂದು ಕಡೆಯಿಂದ ಅಗೈವ ಕಾರ್ಯ ಆರಂಭ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಬಹಳಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಈ ಒಂದು ಪ್ರಕರಣ. ಸಾಕ್ಷಿ ದೂರುದಾರ ಗುರುತಿಸ್ತಿರುವಂತಹ ಸ್ಥಳವನ್ನ ಎಲ್ಲೆಲ್ಲಿ ಗುರುತಿಸ್ತಾ ಇದ್ದಾನೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಆ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ನೇರ ಪ್ರಸಾರದ ಮೂಲಕ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಕಾಡಿನ ಒಳಭಾಗದಲ್ಲಿ ಕ್ರೈಮ್ ಲೈನ್ ಅನ್ನ ಎಳಿತಾ ಇರುವಂಥದ್ದು ಸಾಕ್ಷಿ ದೂರುದಾರ ಗುರುತಿಸುತ್ತಿರುವಂತಹ ಸ್ಥಳವನ್ನ ಅಲ್ಲಿಯ ಅಧಿಕಾರಿಗಳು SIT ಅಧಿಕಾರಿಗಳಿದ್ದಾರೆ, ಅದರ ಜೊತೆಗೆ PWDಯ ಅಧಿಕಾರಿಗಳಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳಿದ್ದಾರೆ, ಸರ್ವೆಯ ಅಧಿಕಾರಿಗಳಿದ್ದಾರೆ, FSLನ ವೈದ್ಯರು ಮತ್ತು FSLನ ಅಧಿಕಾರಿಗಳಿದ್ದಾರೆ. ವಿಶೇಷವಾಗಿ ಬಂದೋಬಸ್ತಿಗೆ ಗರುಡ ಟೀಮ್ ಇದೆ, ಮೀಸಲು ಪಡೆ ಟೀಮ್ ಇದೆ, ANFನ ಟೀಮ್ ಇದೆ ಅನ್ನುವಂಥ ಮಾಹಿತಿಗಳನ್ನು ನಾವೀಗ ನಿಮಗೆ ಒದಗಿಸ್ತಾ ಇರುವಂಥದ್ದು. ಇವತ್ತು ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಕುತೂಹಲಗಳಿಗೆ ಕಾರಣ ಆಗಿತ್ತು. ಯಾಕೆಂತಂದರೆ 10ರಿಂದ 15 ಪೊಲೀಸ್ ವಾಹನಗಳು ಏಕಾಏಕಿ ಬಂದಾಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಇದು ಒಂದು ಕುತೂಹಲಕ್ಕೆ ಕಾರಣ ಏನು ಅಂತಂದರೆ ಅಷ್ಟು ವಾಹನಗಳು ಬಂದಿರುವಂಥದ್ದು, ಅಷ್ಟು ಅಧಿಕಾರಿಗಳು ಬಂದಿರುವಂಥದ್ದು, ಅಷ್ಟು ಜನ ಒಟ್ಟಾಗಿ ಬಂದು ಆ ಸಾಕ್ಷಿ ದೂರುದಾರನ ಈಗ ನಿಮಗೆ ಬರ್ತಾ ಇರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಮಧ್ಯಾಹ್ನದ ನಂತರ ಮೊದಲನೇದಾಗಿ ಆತನನ್ನು ಕರೆದುಕೊಂಡು ಬಂದು ನೇತ್ರಾವತಿಯ ಸಮೀಪದಲ್ಲಿರ್ತಕ್ಕಂಥ ಒಂದು ಬೋರ್ಡಿನ ಪಕ್ಕ ಆತ ಜಂಪ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಆತ ಕಾಡಿನ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಆತ ಹೋದಂತಹ ಸ್ಥಳದತ್ತ ಅಧಿಕಾರಿಗಳು ಹೋಗ್ತಾ ಇರುವಂಥ, ಅದರ ಜೊತೆಗೆ ತಾವೊಂದು ಗಮನಿಸ್ತಾ ಇದ್ರಿ ಅಲ್ಲಿ ಪೊಲೀಸ್ ಕ್ಯಾಮರಾಮ್ಯಾನ್. ಯಾಕೆಂತಂದ್ರೆ ಅವರು ಸಂಪೂರ್ಣವಾಗಿ ಆತ ತೋರಿಸುವಂತಹ ಸ್ಥಳಗಳನ್ನ ಕ್ಯಾಮರಾದ ಮೂಲಕ ಸೆರೆ ಹಿಡಿತಾ ಇದ್ದಾರೆ. ಸಂಪೂರ್ಣವಾಗಿ ವಿಡಿಯೋ ಸಾಕ್ಷಿಯನ್ನ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ FSLನ ಅಧಿಕಾರಿಗಳು, SIT ಅಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಒಟ್ಟಾಗಿ ಹೋಗ್ತಾ ಇರುವಂತದ್ದು. ಜೋರಾಗಿ ಮಳೆ ಬರ್ತಾ ಇದ್ದಂತಹ ಸಂದರ್ಭವೂ ಕೂಡ ಇತ್ತು. ಇವತ್ತು ಬೆಳಗಿನಿಂದ 2-3 ಜೋರಾದಂತಹ ಮಳೆಯೂ ಕೂಡ ಬಂದಿತ್ತು. ಆ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಸ್ಥಳ ಗುರುತು ಮಾಡುವಂತಹ ಕಾರ್ಯ ನಡೀತಾ ಇತ್ತು. ಇದೀಗ ತಾವು ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಅಧಿಕಾರಿಗಳೆಲ್ಲರೂ ಕೂಡ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದ ಗುಡ್ಡಕ್ಕೆ ತೆರಳುತ್ತಾ ಇರುವಂತದ್ದು. ಸಾಕ್ಷಿ ದೂರುದಾರ ಮೊದಲಿಗನಾಗಿ ಹೋಗಿರುವಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ರೆ. ಅದರ ಜೊತೆಗೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಮಹಿಳಾ ಅಧಿಕಾರಿಗಳು, ಮಹಿಳಾ ಪೊಲೀಸ್ ಅಧಿಕಾರಿಗಳು, ಪುರುಷರು ಎಲ್ಲರೂ ಕೂಡ ಒಟ್ಟಾಗಿ ಒಬ್ಬೊಬ್ಬರಾಗಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ.
ഗൗരവമായിട്ടുള്ള ഒരു വിഷയമായി ഇതിനോടകം മാറിക്കഴിഞ്ഞിട്ടുണ്ട്. പക്ഷേ അതിന്റെ തീവ്രത കുറെ കൂടിയൊക്കെ കൂട്ടുന്ന തരത്തിലുള്ള ഒരു മാപ്പിംഗ് ആണ് ഇപ്പോൾ നടന്നുകൊണ്ടിരിക്കുന്നത്. കഴമ്പുണ്ട് എന്നുള്ള പൂർണ്ണ അർത്ഥത്തിൽ നടത്തിക്കൊണ്ടിരിക്കുന്ന ഒരു അന്വേഷണം തന്നെയായി ഇത് മാറിയിരിക്കുന്നത്. റോഡിൽ നിന്നും മീറ്ററുകൾ മാത്രം ദൂരത്തൊരു കയ്യകലത്തിലൊക്കെയാണ് ഇപ്പോൾ ഇവിടെ ഓരോ ಇದೀಗ ತಾವೆಲ್ಲ ಗಮನಿಸ್ತಾ ಇದ್ದೀರಿ, ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂತಹ SITಯ ಮಹಜರು ಕಾರ್ಯ ನಡೀತಾ ಇದೆ. ಏನಾಯಿತು ಇಲ್ಲಿಯ ತನಕ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಾದರೆ ಜೂನ್ 22ರಂದು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ತನ್ನಿಂದ ನೂರಾರು ಶವಗಳನ್ನು ಹೂತು ಹಾಕಿಸಲಾಗಿದೆ ಎಂದು ಅನಾಮಧೇಯ ವ್ಯಕ್ತಿಯೊಬ್ಬ ಹೇಳಿಕೆ ಪತ್ರವನ್ನು ಬೆಂಗಳೂರಿನ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಅವರ ಹೆಸರಿನಲ್ಲಿ ವೈರಲ್ ಆಗುತ್ತೆ. ಆ ಪತ್ರ ಜೂನ್ 23ರಂದು ಧರ್ಮಸ್ಥಳದಲ್ಲಿ ನಡೆದಿರುವ ಅಪರಾಧ ಕೃತ್ಯಗಳ ಬಗ್ಗೆ ತನಗೆ ಮಾಹಿತಿ ಇದೆ ಎಂದ ವ್ಯಕ್ತಿ ಹಾಜರಾಗಿ ಮಾಹಿತಿ ನೀಡಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಹೇಳಿಕೆಯನ್ನು ನೀಡಿದರು. ಜುಲೈ 1ರಂದು ವಕೀಲರ ತಂಡದಿಂದ SP ಕಚೇರಿಗೆ ಭೇಟಿ, SP ಅವರು ಕಚೇರಿಯಲ್ಲಿ ಇರದೇ ಇದ್ದುದರಿಂದ ನಿಯೋಗ ವಾಪಸ್ಸಾದಂಥದ್ದು. ಆನಂತರ ವೈರಲ್ ಪತ್ರ ತಮ್ಮದೇ, ಆ ಬಗ್ಗೆ SP ಜೊತೆ ಚರ್ಚಿಸ್ತೇವೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದಂತಹ ವಕೀಲ ಓಜಸ್ವಿ ಗೌಡ. ಅನಂತರ ಜುಲೈ 3ರ ತಾರೀಕಿನಂದು ಧರ್ಮಸ್ಥಳ ಗ್ರಾಮದ ಅಪರಾಧ ಕೃತ್ಯಗಳ ಮಾಹಿತಿ ಇದೆ ಎಂದ ವ್ಯಕ್ತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ SPಗೆ ದೂರನ್ನು ಸಲ್ಲಿಕೆ, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ದಾಖಾ ಜಿಲ್ಲಾ SP ಅವರಿಂದ ಹೇಳಿಕೆ. ಜೂನ್ 6ನೇ ತಾರೀಕಿಗೆ ದೂರುದಾರನಿಂದ ವಕೀಲರ ಮೂಲಕ ದೂರು ಸಲ್ಲಿಕೆ. ಆನಂತರ ತನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ತನ್ನ ಕುಟುಂಬಕ್ಕೆ ರಕ್ಷಣೆ ನೀಡಿ ಅನ್ನುವಂತಹದನ್ನು ಆತ ಹೇಳಿದ್ದಾನೆ ಅನ್ನುವಂಥದ್ದು. ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆಯ ಬರವನ್ನು ಹೊರತೆಗೆದಿದ್ದೇನೆ, ಪುರಾವೆ ಇದೆ ಅಂತ ಹೇಳಿರುವಂತಹ ದೂರುದಾರ. ಜುಲೈ 9ರಂದು ಧರ್ಮಸ್ಥಳ ದೂರಿಗೆ ಸಂಬಂಧಿಸಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ 39/2025ರಂತೆ ಕಲಂ 211 ಅಡಿ BNS ಕಾಯ್ದೆಯಡಿ ಪ್ರಕರಣವನ್ನು ದಾಖಲಾಗಿದೆ ಅಂತ ಹೇಳಿ ದಾಖಾ ಜಿಲ್ಲಾ SP ಡಾಕ್ಟರ್ ಅರುಣ್ ಕುಮಾರ್ ಅವರಿಂದ ಹೇಳಿಕೆ. ಜುಲೈ 9ರಂದು ಧರ್ಮಸ್ಥಳದಲ್ಲಿ ಹೂತು ಹಾಕಲಾದ ಯಾವುದೇ ಕಳೆಬರವನ್ನು ದೂರುದಾರ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿಲ್ಲ ಅನ್ನುವಂಥದ್ದನ್ನು ಕೂಡ SP ಅವರು ಸ್ಪಷ್ಟಪಡಿಸಿರುವಂಥದ್ದು. ಬದಲಾಗಿ ಆತ ಸ್ಟೇಷನ್ಗೆ ಕಳೆಬರ ಇರುವಂತಹ ಫೋಟೋಗಳನ್ನು ಮಾತ್ರ ನೀಡಿದ್ದಾರೆ ಅನ್ನುವಂಥ ಸ್ಪಷ್ಟನೆಯನ್ನು ದಾಖಾ ಜಿಲ್ಲೆಯ SP ನೀಡಿದರು. ಜುಲೈ 10ರಂದು ಧರ್ಮಸ್ಥಳ ಅಪರಾಧ ಕೃತ್ಯಗಳ ಬಗ್ಗೆ ವಿಸ್ತೃತ ತನಿಖೆ ನಡೆಸಿ ಎಂದು ಕರ್ನಾಟಕ ಸರ್ಕಾರಕ್ಕೆ ಆಗ್ರಹಿಸಿದ ಕೇಂದ್ರ ಸಚಿವೆ ಅನ್ನಪೂರ್ಣ ದೇವಿ. ಆನಂತರ ಜುಲೈ 11ರಂದು ಧರ್ಮಸ್ಥಳದಲ್ಲಿ ಮೃತದೇಹ ಹೂತು ಹಾಕಿದ್ದೇನೆ ಅಂತ ಹೇಳಿದಂಥ ದೂರುದಾರ ಮುಸುಕುದಾರಿಯಾಗಿ ಬೆಳ್ತಂಗಡಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರಾಗಿರುವಂಥದ್ದು. 1 ಗಂಟೆ 20 ನಿಮಿಷ ತನ್ನ ಹೇಳಿಕೆಯನ್ನು ನೀಡಿದಂತಹ ದೂರುದಾರ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ದೂರನ್ನು ಕರೆತಂದದ್ದು ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ನದಿ ತಟದ ಕಾಡಲ್ಲಿ ಆ ಸ್ಥಳ ಮಹಜರು ಪ್ರಕ್ರಿಯೆ ಆಗಿದೆ. ಇನ್ನು ಕೆಲವು ಕಡೆ ಅಂದ್ರೆ ಜುಲೈ 11ರಂದು ದೂರುದಾರನಿಗೆ ಪೊಲೀಸರು ಸೂಕ್ತ ರಕ್ಷಣೆ ನೀಡಲು ಒಪ್ಪಿದ್ದಾರೆ ಎಂದು ಪ್ರಕಟಣೆ ನೀಡಿದ ದೂರುದಾರನ ಪರ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ. ಆನಂತರ ಅಸ್ಥಿಪಂಜರವನ್ನು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ ಅಂತ ಹೇಳಿ ದೂರುದಾರನ ಪರ ವಕೀಲರ ಹೇಳಿಕೆ. ಆನಂತರ ದೂರುದಾರನನ್ನು ಪೊಲೀಸ್ ಕಸ್ಟಡಿಗೆ ನೀಡಿಲ್ಲ ಎಂದು ಸ್ಪಷ್ಟನೆ. ಇದೆಲ್ಲ ಆದ ನಂತರ ಒಂದಷ್ಟು ಚರ್ಚೆಗಳು ಆರಂಭ ಆಗುತ್ತೆ.
ದೂರನ್ನ ಅಂದ್ರೆ ಇದೊಂದು ಗಂಭೀರವಾದ ಪ್ರಕರಣ, ಇದರ ಬಗ್ಗೆ SITಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯಗಳು ಕೇಳಿಬರುತ್ತೆ. ಅದಾದ ನಂತರ ಕೆಲವೊಂದು ಜುಲೈ 12ನೇ ತಾರೀಕಿಗೆ ದೂರಿನ ಬಗ್ಗೆ ಕೆಲವು ಯೂಟ್ಯೂಬರ್ಸ್ ಗ್ರಾಫಿಕ್ಸ್ ವಿಡಿಯೋ ಮತ್ತು AI ಮೂಲಕ ಕೆಲವೊಂದು ಕಾಲ್ಪನಿಕ ಮಾಹಿತಿಗಳನ್ನು ನೀಡಿರುವಂತಹದ್ರ ಬಗ್ಗೆ ಸುಳ್ಳು ಆರೋಪ ಅನ್ನುವಂಥದ್ದು ಬಂತು. ಅದಾದ ನಂತರ ಜುಲೈ 13ನೇ ತಾರೀಕಿಗೆ ಸಾಕ್ಷಿ ದೂರುದಾರನ ಗುರುತು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗಪಡಿಸಿದವರ ಬಗ್ಗೆ ಪೊಲೀಸರಿಂದ ತನಿಖೆ ಆರಂಭ ಅಂತ ಹೇಳಿ ಡಾಕ್ಟರ್ SP ಅರುಣ್ ಕುಮಾರ್ ಅವರು ಹೇಳಿಕೆಯನ್ನು ನೀಡಿದರು. ಜುಲೈ 14ರಂದು ಪ್ರಕರಣಗಳ ಬಗ್ಗೆ ವಿಸ್ತೃತ ತನಿಖೆ ನಡೆಸಿ ವರದಿ ನೀಡಲು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಂದ ದಾಖಾ SPಗೆ ಸೂಚನೆ ನೀಡಿದರು. ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಅದಾದ ನಂತರ ಜುಲೈ 15ರಂದು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧರ್ಮಸ್ಥಳ ಠಾಣೆಗೆ ವಕೀಲ ಮಂಜುನಾಥ್ ಅವರ ಮೂಲಕ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರು ದೂರು ನೀಡಿದರು. ತದ ಬಳಿಕ ಜುಲೈ 15ನೇ ತಾರೀಕಿನಂದು ಧರ್ಮಸ್ಥಳದ ಸರಣಿ ಹತ್ಯೆ ಆರೋಪದ ಕುರಿತು ತನಿಖೆಗೆ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚನೆಯಾಗಲಿ ಅಂತ ಹೇಳಿ ದೂರುದಾರನ ವಕೀಲರ ಆಗ್ರಹ ಇತ್ತು. ಜುಲೈ 15ರಂದು ಇತ್ತು. ಈ ಹಿನ್ನೆಲೆಯಲ್ಲಿ ಈ ಮತ್ತೊಂದು ಕಡೆ ಜುಲೈ 16ರಂದು ಧರ್ಮಸ್ಥಳ ಪ್ರಕರಣದ ಕುರಿತು CM ರನ್ನು ಭೇಟಿಯಾದ S ಬಾಲನ್, CS ದ್ವಾರಕನಾಥ್ ನೇತೃತ್ವ ವಕೀಲರ ನಿಯೋಗ. ಅದೆಲ್ಲದ ನಂತರ SIT ತನಿಖೆಗೆ ಕೊಡಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿಬಂತು. ಜುಲೈ 17ರಂದು ಧರ್ಮಸ್ಥಳದ ಸರಣಿ ಹತ್ಯೆ ಆರೋಪದ ಕುರಿತು ಕೇರಳ ಸರ್ಕಾರದ ಮಧ್ಯಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ವಕೀಲರ ಆಗ್ರಹ ಆಯಿತು. ಪ್ರಕರಣದ ತನಿಖೆ ಸಂಬಂಧ ಕೇರಳ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕರಿಸುವಂತೆ ಸುಪ್ರೀಂ ಕೋರ್ಟ್ ವಕೀಲ KV ಧನಂಜಯ ಅವರದ್ದು ಒತ್ತಾಯ ಬಂತು. ಆನಂತರ ಜುಲೈ 17ರಂದು ಧರ್ಮಸ್ಥಳದ ಸರಣಿ ಹತ್ಯೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಲಿ ಅಥವಾ ನಿವೃತ್ತ ನ್ಯಾಯಮೂರ್ತಿಯ ಮೇಲ್ವಿಚಾರಣೆಯಲ್ಲಿ SIT ರಚನೆಗೆ ಒತ್ತಾಯಗಳು ಕೇಳಿಬಂತು. ಜುಲೈ 18ರಂದು CM ಒಂದು ಹೇಳಿಕೆಯನ್ನು ನೀಡ್ತಾರೆ. ಧರ್ಮಸ್ಥಳ ದೂರಿಗೆ ಸಂಬಂಧಿಸಿದಂತೆ ನಾವು ಕಾನೂನು ರೀತಿಯಲ್ಲಿ ಕೆಲಸ ಮಾಡಬೇಕು, ಕಾನೂನು ಬಿಟ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ವರದಿ ಬಂದ ನಂತರ ಏನು ಮಾಡಬೇಕೋ ನೋಡ್ತೇವೆ, ಅಗತ್ಯ ಬಿದ್ದರೆ SIT ರಚನೆ ಮಾಡಲಿಕ್ಕೆ ಸಿದ್ಧ ಅಂತ ಹೇಳಿ ಜುಲೈ 18ರಂದು CM ಹೇಳ್ತಾರೆ. ಇಷ್ಟೆಲ್ಲ ಆದ ನಂತರ ಜುಲೈ 19ರಂದು SIT ರಚನೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಪರಮೇಶ್ವರ್ ಚರ್ಚೆ ನಡೆಸಿ SIT ರಚನೆಗೆ ನಿರ್ಧಾರವನ್ನು ಮಾಡ್ತಾರೆ. ಜುಲೈ 20ರಂದು ಹಿರಿಯ IPS ಅಧಿಕಾರಿ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ SIT ರಚಿಸಿರುವ ಬಗ್ಗೆ ಪ್ರಕಟಣೆ ಹೊರಡಿಸ್ತಾರೆ. ಇದಾದ ನಂತರ ಜುಲೈ 26ನೇ ತಾರೀಕಿಗೆ SITಯ ತಂಡ ಮಂಗಳೂರಿನಲ್ಲಿ ಸಾಕ್ಷಿ ದೂರುದಾರನನ್ನ ಕರೆಸಿ ಹೇಳಿಕೆಯನ್ನ ಮಾಡಿಸಿಕೊಳ್ಳುತ್ತೆ. ಬೆಳಗ್ಗಿನಿಂದ ಸಂಜೆಯ ತನಕ 8 ಗಂಟೆಗಳ ಕಾಲ ಸಾಕ್ಷಿ ದೂರುದಾರನ ಹೇಳಿಕೆಯನ್ನ ಮಾಡಿಕೊಳ್ಳುತ್ತೆ. ಜುಲೈ 27ರಂದು ಅಂದ್ರೆ ನಿನ್ನೆ ಸಾಕ್ಷಿ ದೂರುದಾರನನ್ನ ಮತ್ತೆ ಕರೆಸಿಕೊಂಡು 8 ಗಂಟೆಗಳ ಕಾಲ ಹೇಳಿಕೆಯನ್ನ ಮಾಡಿಸಿಕೊಳ್ಳುತ್ತೆ. ಪ್ರಮುಖವಾಗಿ ಇಲ್ಲಿ ಆತನ ಹೇಳಿಕೆಯ ಪ್ರತಿ ಒಂದು ವಿಡಿಯೋವನ್ನು ಕೂಡ ಚಿತ್ರೀಕರಣಗೊಳಿಸಲಾಗುತ್ತೆ. ಆತನ ಹೇಳಿಕೆಯ ವಿಡಿಯೋ ಮತ್ತು ಆತನ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಅದರ ಜೊತೆಗೆ ಜುಲೈ 27ನೇ ತಾರೀಕಿಗೆ ಸಂಜೆ ಬೆಳ್ತಂಗಡಿಯ ಠಾಣೆಯ ಪಕ್ಕದಲ್ಲಿರ್ತಕ್ಕಂತಹ SITಯ ತಾತ್ಕಾಲಿಕ ಕಚೇರಿಗೆ ಪ್ರಣವ್ ಮೊಹಂತಿಯವರು ಆಗಮಿಸ್ತಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಂತಿಯವರು ಆಗಮಿಸಿ ಅಲ್ಲೆಲ್ಲ ಪರಿಶೀಲನೆಯನ್ನು ಮಾಡಿ ತೆರಳುತ್ತಾರೆ. ಇದಾದ ಬಳಿಕ ಇವತ್ತು ಬೆಳಗ್ಗಿನಿಂದ ಸಾಕ್ಷಿ ದೂರುದಾರ ಬೆಳ್ತಂಗಡಿಯ SIT ಕಚೇರಿಗೆ ಆಗಮಿಸ್ತಾನೆ. ತದ ಬಳಿಕ 15ರಷ್ಟು ವಾಹನಗಳಲ್ಲಿ ನೇತ್ರಾವತಿಯ ಸ್ನಾನಘಟ್ಟದತ್ತ ಸಾಕ್ಷಿ ದೂರುದಾರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಅಧಿಕಾರಿಗಳು ಒಂದು 15 ವಾಹನಗಳಲ್ಲಿ ತೆರಳುತ್ತಾರೆ. ಅಲ್ಲಿ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪ SITಯ ಮಹಜರು ಕಾರ್ಯ ಆರಂಭ ಆಗುತ್ತೆ. ಈಗಾಗಲೇ 13 ಸ್ಥಳಗಳನ್ನು
ಗುರುತು ಮಾಡಲಾಗಿದೆ. ತಾನು ಇಲ್ಲಿ ಹೆಣ ಹೂತಿದ್ದೇನೆ ಅಂತ ತಿಳಿಸಿರುವಂತಹ 13 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಈ 13 ಸ್ಥಳಗಳಲ್ಲಿ ತಲೆಬುರುಡೆ ಇರಬಹುದು ಅಥವಾ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥದ್ದು ಮೊದಲ ಕುತೂಹಲವಾದರೆ, ಆ ಅಸ್ಥಿಪಂಜರದ ಪರೀಕ್ಷೆಯ ನಂತರ ಅದು ಯಾವ ರೀತಿಯಾಗಿ ಆಗಿದೆ ಅನ್ನುವಂಥ ತಿಳಿಬೇಕು. ಅಸ್ಥಿಪಂಜರ ಸಿಕ್ಕಿದ ಕೂಡಲೇ ಸಾಕ್ಷಿ ದೂರುದಾರ ಹೇಳಿದ್ದು ಸತ್ಯ ಅನ್ನುವಂಥದ್ದನ್ನು ನಂಬಲಿಕ್ಕಾಗೋದಿಲ್ಲ. ಬದಲಾಗಿ ಅದರ ಸಂಪೂರ್ಣ ಪರೀಕ್ಷೆಯ ನಂತರ ಸಾಕ್ಷಿ ದೂರುದಾರ ಹೇಳಿದ್ದು ನಿಜವೋ ಸುಳ್ಳೋ ಎಲ್ಲವೂ ಕೂಡ ಗೊತ್ತಾಗ್ಲಿಕ್ಕಿದೆ. ಈಗ ತಾವು ನೋಡ್ತಾ ಇರುವಂತಹ ದೃಶ್ಯ ಇದೀಗ ನೇತ್ರಾವತಿಯ ಸಮೀಪದ ದೃಶ್ಯ. ನೇತ್ರಾವತಿಯ ಎಡಭಾಗ ಮತ್ತು ಬಲಭಾಗ ಎರಡೂ ಕಡೆಯೂ ಕೂಡ ಇದೀಗ ತಾವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ದೃಶ್ಯಾವಳಿಗಳು, ನೇತ್ರಾವತಿ ಸೇತುವೆಯ ಪಕ್ಕದ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಎಸ್ ಐ ಟಿ ಅಧಿಕಾರಿಗಳು ಮತ್ತು ಇತರರಲ್ಲಿ ಬರ್ತಾ ಇರುವಂತಹ ದೃಶ್ಯಾವಳಿಗಳು, ಬಂದು ಸೇರಿರ್ತಕ್ಕಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿ ಒಂದಿಷ್ಟು ಪರಿಶೀಲನೆಗಳು ನಡೀತಾ ಇದೆ. ಇದಕ್ಕೂ ಕೂಡ ಬಹಳ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಅನೇಕ ಜಾಗಗಳನ್ನು ಆತ ತೋರಿಸಿರುವಂಥದ್ದು. ಸುಮಾರು 12 ಜಾಗಗಳನ್ನು ಈಗಾಗಲೇ ತೋರಿಸಿ ಅಧಿಕಾರಿಗಳು ಅದನ್ನು ಮಾರ್ಕ್ ಮಾಡಿದ್ದಾರೆ. ಸೀನ್ ಆಫ್ ಕ್ರೈಮನ್ನು ಕೂಡ ಅಲ್ಲಿ ಮಾರ್ಕ್ ಮಾಡಿಕೊಂಡಿರುವಂಥದ್ದು ಮತ್ತು ಅದನ್ನು ಏನು ಪ್ರಿಸರ್ವ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಫೀಲ್ಡಲ್ಲೇ ಇದ್ದಾರೆ. ಈಗಾಗಲೇ ಏನು ದಟ್ಟ ಕಾನೂನನ್ನು ಇಂಥ ಪ್ರದೇಶ ಅನ್ನುವಂಥ ರೀತಿಯಲ್ಲಿ ನಾವು ಕೂಡ ಅನೇಕ ಒಂದು ನಿರೀಕ್ಷೆಗಳನ್ನು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಘಟನಾವಳಿಗಳು ಕೂಡ ನಡೀತಾ ಇರುವಂಥದ್ದು. ಅದೇ ಜಾಗದಲ್ಲಿ ನಿರ್ದಿಷ್ಟವಾಗಿ ಆ ಜಾಗದ ಆ ಪ್ರದೇಶದ ಸುತ್ತಮುತ್ತಲಿನ ಜಾಗಗಳಲ್ಲಿ ಈಗ ರಹಸ್ಯ ಈಗ ಹೊರಹೊಮ್ಮತಾ ಇರುವಂಥದ್ದು. ಏನು ಬೆಳಿಗ್ಗೆ ನೇತ್ರಾವತಿ ಸ್ನಾನಘಟ್ಟದಿಂದ ಆರಂಭವಾದಂಥ ಈ ಒಂದು ಪ್ರಕ್ರಿಯೆ ನೇತ್ರಾವತಿ ಸ್ನಾನಘಟ್ಟದಿಂದ ಇನ್ನೊಂದು ಎಂಡ್ ಅಂದರೆ ನೇತ್ರಾವತಿ ಸೇತುವೆವರೆಗೂ ಕೂಡ ಅದು ಸಾಗಿತ್ತು. ಈಗ ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ನಾಳಿನೇ ಇದರ ಒಂದು ಅಗಿಯುವಂಥ ಪ್ರಕ್ರಿಯೆ ನಡೀಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಗಳು ಸಿಗ್ತಾ ಬರ್ತಾ ಇದೆ. ಈಗ ರಾತ್ರಿವರೆಗೆ ಎಲ್ಲೆಲ್ಲ ಈ ಥರ ಮಾರ್ಕ್ ಮಾಡಲಾಗುತ್ತೋ ಸೊ ನಾಳೆ ಅದರ ಡಿಗ್ಗಿಂಗ್ ಕೂಡ ಆಗುತ್ತೆ. ಯಾಕಂದರೆ ತುಂಬ ವಿಳಂಬ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಬಹಳಷ್ಟು ಆತಂಕಗಳು ಕೂಡ SIT ಅಧಿಕಾರಿಗಳ ಮುಂದೆ ಸವಾಲುಗಳು ಕೂಡ ಇದೆ. ಹಾಗಾಗಿ ಸಾಕ್ಷಿಯನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲಿ ಆ ಜಾಗವನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲಿ ಸೊ ನಾಳೆ ಉತ್ಖನನ ಮಾಡಬೇಕು. ഇടപെടലുണ്ടാകും ഈ പറയുന്ന അപ്പോൾ തീർച്ചയായിട്ടും അവർ ഉടൻ തന്നെ കുറിച്ച് പരിശോധന ആരംഭിക്കും എന്നുള്ളത് കൂടിയാണ് മനസ്സിലാക്കുന്നത്. അപ്പോൾ അങ്ങനെ ഓരോ സ്ഥലത്തേക്ക് അദ്ദേഹം ഓരോ ഇടവും കാണിച്ചു കൊടുക്കുമ്പോൾ പിന്നീട് എന്താണ് നടപടിക്രമം എന്ന് മനസ്സിലാക്കുക. ആ നടപടിക്രമം നമ്മൾ മനസ്സിലാക്കുന്നതനുസരിച്ചാണ് എങ്കിൽ ಮಾರ್ಕ್ ಮಾಡ್ತಾ ಇರುವಂಥ ಪ್ರಕ್ರಿಯೆಗಳು ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಸೊ ಈಗಾಗಲೇ ಆ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇನ್ನು ಈ ಪ್ರದೇಶದ ಸುತ್ತಮುತ್ತಲಿನಲ್ಲೂ ಕೂಡ ಆತ ಈ ಥರ ಮಾಡಿರುವಂಥ ಸಾಧ್ಯತೆಗಳಿದೆ, ಹೂತು ಹಾಕಿರುವಂಥ ಸಾಧ್ಯತೆ, ಅದರ ಪರಿಶೀಲನೆ ಕೂಡ ನಡೀತಾ ಇದೆ. ಸೊ GPS ಸ್ಮಾರ್ಟ್ ಮ್ಯಾಪನ್ನು ಬಳಸಿ ಇಲ್ಲಿ ಜಿಯೋ ಟ್ಯಾಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಒಂದು ಏನು ಬೋರ್ಡ್ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ಬೋದು ದೃಶ್ಯದಲ್ಲಿ 13ನೇ ಜಾಗ, ಅದು 13ನೇ ಸೀರಿಯಲ್ ನಂಬರ್ನ ಜಾಗವನ್ನು ಅಲ್ಲಿ ಮಾಡಾಯಿತು. ಸೀನ್ ಆಫ್ ಫ್ರೇಮನ್ನು ಕೂಡ ಅಳವಡಿಸ್ತಾ ಇದ್ದಾರೆ. 13ನೇ ಜಾಗ ಮಾರ್ಕ್ ಆಯಿತು. ಬೇರೆ ಜಾಗದಲ್ಲಿ ಶವ ಹೂತಿದ್ದೀರಿ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಸೊ ಆತ ನಿಖರವಾಗಿ ಆ ಒಂದು
ಪ್ರಕ್ರಿಯೆಯನ್ನು ಮಾಡುವ ಸಂದರ್ಭ ನಾವು ಗಮನಿಸಿದ ರೀತಿಯಲ್ಲೂ ಕೂಡ ಒಂದು ಗುರುತನ್ನು ಆತ ಅಲ್ಲಿ ಇಟ್ಟಿದ್ದ. ಅದು ಮರ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಗುರುತನ್ನು ಇಟ್ಟಿರುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಸೊ ಈಗ 13ನೇ ಜಾಗವನ್ನು ಆತ ಮೆನ್ಷನ್ ಮಾಡಿದ್ದಾನೆ. ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ, ಈ ಮೂಲಕ ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಸೊ ಅದರ ಫಾರೆನ್ಸಿಕ್ ದೂರ ಆತ ಈಗ ಶವ ಹೂತಿದ್ದ ಜಾಗವನ್ನು ತೋರಿಸ್ತಾನ ಅನ್ನುವಂಥದ್ದು ಈಗ ಮೂಡಿರುವಂಥ ಪ್ರಶ್ನೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಅಲ್ಲಿ ಕ್ಲೀನ್ ಮಾಡಲಾಗ್ತಾ ಇದೆ. ಸೊ ಇಲ್ಲೂ ಕೂಡ ಆತ ಆ ಜಾಗವನ್ನು ತೋರಿಸಿದರೆ ಅಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಮತ್ತೊಂದು ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಇದೀಗ ಮತ್ತೆರಡು ಸ್ಥಳಗಳನ್ನು ಗುರುತು ಮಾಡುವಂತಹ ಕಾರ್ಯ ನಡೀತಾ ಇರುವಂತದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ನೇತ್ರಾವತಿಯ ಸ್ನಾನಘಟ್ಟ ಸಮೀಪ ಮತ್ತೆರಡು ಸ್ಥಳಗಳನ್ನು ಗುರುತು ಮಾಡುವಂತಹ ಕಾರ್ಯ, ಸುಮಾರು 15 ಸ್ಥಳಗಳನ್ನು ಈವರೆಗೆ ಗುರುತು ಮಾಡಲಾಗಿರುವ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಇದೀಗ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಸುಮಾರು 15 ಸ್ಥಳಗಳನ್ನ ತಾವೀಗ 15 ಸ್ಥಳಗಳು ಗುರುತು ಮಾಡಲಾಗಿದೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ 15 ಸ್ಥಳಗಳನ್ನು ಗುರುತು ಮಾಡಿರೋದ್ರ ಬಗ್ಗೆ ಇದೀಗ 15ನೇ ಸ್ಥಳವನ್ನ ಗುರುತು ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಸ್ವಲ್ಪ ಜಾಗ ಕೊಟ್ಟರೆ ಸಾಕು. അതിൽ അദ്ദേഹം ആദ്യം നൽകിയ മൊഴിയിൽ തന്നെ ഉറച്ചു നിൽക്കുകയാണ്. നാളെ ജനമധ്യത്തിൽ നമ്മുടെ മുന്നിൽ തുറന്നു കാട്ടപ്പെടേണ്ടതാണ്. അങ്ങനെയുള്ള ഒരു കാര്യം കഴിയുന്ന കാഴ്ചയിൽ അസാധാരണമായ കാഴ്ചകളാണ് പ്രചരിക്കുന്നത്. നമ്പറുകൾ കിട്ടും നമുക്ക് കാണാൻ കഴിയുന്ന മധ്യഭാഗത്തുള്ള ഭാഗങ്ങളിൽ ഈ ബോർഡുകൾ ಅಲ್ಲಿ ಒಂದಿಷ್ಟು ಪರಿಶೀಲನೆಗಳು ನಡೀತಾ ಇದೆ. ಇದಕ್ಕೂ ಕೂಡ ಬಹಳ ಕುತೂಹಲ ಕಾರಣವಾಗ್ತಾ ಇರುವಂಥದ್ದು. ಯಾಕಂದರೆ ಇವತ್ತು ಮಹಜೂರು ಪ್ರಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಇವತ್ತು ಸಂಪೂರ್ಣವಾಗಿ ಅನೇಕ ಜಾಗಗಳನ್ನು ಆತ ತೋರಿಸಿರುವಂಥದ್ದು. ಸುಮಾರು 12 ಜಾಗಗಳನ್ನು ಈಗಾಗಲೇ ತೋರಿಸಿ ಅಧಿಕಾರಿಗಳು ಅದನ್ನು ಮಾರ್ಕ್ ಮಾಡಿದ್ದಾರೆ. ಸೀನ್ ಆಫ್ ಕ್ರೈಮನ್ನು ಕೂಡ ಅಲ್ಲಿ ಮಾರ್ಕ್ ಮಾಡಿಕೊಂಡಿರುವಂಥದ್ದು ಮತ್ತು ಅದನ್ನು ಏನು ಪ್ರಿಸರ್ವ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಕೂಡ ಫೀಲ್ಡಲ್ಲೇ ಇದ್ದಾರೆ. ಈಗಾಗಲೇ ಏನು ದಟ್ಟ ಕಾನೂನಿನ ಇಂಥ ಪ್ರದೇಶ ಅನ್ನುವಂಥ ರೀತಿಯಲ್ಲಿ ನಾವು ಕೂಡ ಅನೇಕ ಒಂದು ನಿರೀಕ್ಷೆಗಳನ್ನು ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಘಟನಾವಳಿಗಳು ಕೂಡ ನಡೀತಾ ಇರುವಂಥದ್ದು. ಅದೇ ಜಾಗದಲ್ಲಿ ನಿರ್ದಿಷ್ಟವಾಗಿ ಆ ಜಾಗದ ಆ ಪ್ರದೇಶದ ಸುತ್ತಮುತ್ತಲಿನ ಜಾಗಗಳಲ್ಲಿ ಈಗ ಆ ರಹಸ್ಯ ಈಗ ಹೊರಹೊಮ್ಮತಾ ಇರುವಂಥದ್ದು. 100 ಶವಗಳ ರಹಸ್ಯ ಹೊರಹೊಮ್ಮತಾ ಇರುವಂಥದ್ದು. ಏನು ಬೆಳಿಗ್ಗೆ ನೇತ್ರಾವತಿ ಸ್ನಾನಘಟ್ಟದಿಂದ ಆರಂಭವಾದಂಥ ಈ ಒಂದು ಪ್ರಕ್ರಿಯೆ ನೇತ್ರಾವತಿ ಸ್ನಾನಘಟ್ಟದಿಂದ ಇನ್ನೊಂದು ಎಂಡ್ ಅಂದರೆ ನೇತ್ರಾವತಿ ಸೇತುವೆವರೆಗೂ ಕೂಡ ಅದು ಸಾಗಿತ್ತು.
ಈಗ ಮಾರ್ಕ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಸೊ ನಾಳೆನೇ ಇದರ ಒಂದು ಅಗಿಯುವಂಥ ಪ್ರಕ್ರಿಯೆ ನಡೀಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿಗಳು ಸಿಗ್ತಾ ಬರ್ತಾ ಇದೆ. ಈಗ ರಾತ್ರಿವರೆಗೆ ಎಲ್ಲೆಲ್ಲ ಈ ಥರ ಮಾರ್ಕ್ ಮಾಡಲಾಗುತ್ತೋ ಸೊ ನಾಳೆ ಅದರ ಡಿಗ್ಗಿಂಗ್ ಕೂಡ ಆಗುತ್ತೆ. ಯಾಕಂದರೆ ತುಂಬ ವಿಳಂಬ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಬಹಳಷ್ಟು ಆತಂಕಗಳು ಕೂಡ SIT ಅಧಿಕಾರಿಗಳ ಮುಂದೆ ಸವಾಲುಗಳು ಕೂಡ ಇದೆ. ಹಾಗಾಗಿ ಸಾಕ್ಷಿಯನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲಿ, ಆ ಜಾಗವನ್ನು ಪ್ರಿಸರ್ವ್ ಮಾಡುವಂಥ ರೀತಿಯಲ್ಲಿ ಸೊ ನಾಳೆ ಉತ್ಖನನ ಮಾಡಬೇಕು ಅಂತ ഇടപെടലുണ്ടാകും. ഈ പറയുന്ന ആശങ്ക SIT സംഘത്തിനുമുണ്ട്. അപ്പോൾ തീർച്ചയായിട്ടും അവർ ഉടൻ തന്നെ കുറിച്ച് പരിശോധന ആരംഭിക്കും എന്നുള്ളത് കൂടിയാണ് മനസ്സിലാക്കുന്നത്. അപ്പോൾ അങ്ങനെ ഓരോ സ്ഥലത്തിലെത്തി അദ്ദേഹം ഓരോ ഇടവും കാണിച്ചു കൊടുക്കുമ്പോൾ ശേഷമാകും പിന്നീട് എന്താണ് നടപടിക്രമം എന്ന് മനസ്സിലാക്കുക. ആ നടപടിക്രമം നമ്മൾ മനസ്സിലാക്കുന്നതനുസരിച്ചാണ് എങ്കിൽ ಮಾರ್ಕ್ ಮಾಡ್ತಾ ಇರುವಂಥ ಪ್ರಕ್ರಿಯೆಗಳು ಇಲ್ಲಿ ನಮಗೆ ಕಾಣ ಸಿಗ್ತಾ ಇದೆ. ಸೊ ಈಗಾಗಲೇ ಆ ಒಂದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇನ್ನು ಈ ಪ್ರದೇಶದ ಸುತ್ತಮುತ್ತಲಿನಲ್ಲೂ ಕೂಡ ಆತ ಈ ಥರ ಮಾಡಿರುವಂಥ ಸಾಧ್ಯತೆಗಳು ಇದೆ, ಹೂತು ಹಾಕಿರುವಂಥ ಸಾಧ್ಯತೆ, ಅದರ ಪರಿಶೀಲನೆ ಕೂಡ ನಡೀತಾ ಇದೆ. ಸೊ GPS ಸ್ಮಾರ್ಟ್ ಮ್ಯಾಪನ್ನು ಬಳಸಿ ಇಲ್ಲಿ ಜಿಯೋ ಟ್ಯಾಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಒಂದು ಏನು ಬೋರ್ಡ್ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ, ನೀವು ನೋಡ್ಬೋದು ದೃಶ್ಯದಲ್ಲಿ 13ನೇ ಜಾಗ, ಅದು 13ನೇ ಸೀರಿಯಲ್ ನಂಬರ್ನ ಜಾಗವನ್ನು ಅಲ್ಲಿ ಮಾಡಾಯಿತು. ಸೀನ್ ಆಫ್ ಫ್ರೇಮನ್ನು ಕೂಡ ಅಳವಡಿಸ್ತಾ ಇದ್ದಾರೆ. 13ನೇ ಜಾಗ ಮಾರ್ಕ್ ಆಯಿತು. ಇದೇ ಜಾಗದಲ್ಲಿ ಶವ ಹೂತಿದ್ದೀವಿ ಅನ್ನುವಂಥದ್ದನ್ನು ಆತ ಹೇಳಿದ್ದಾನೆ. ಸೊ ಆತ ನಿಖರವಾಗಿ ಆ ಒಂದು ಪ್ರಕ್ರಿಯೆಯನ್ನು ಮಾಡುವ ಸಂದರ್ಭ ನಾವು ಗಮನಿಸಿದ ರೀತಿಯಲ್ಲೂ ಕೂಡ ಒಂದು ಗುರುತನ್ನು ಆತ ಅಲ್ಲಿ ಇಟ್ಟಿದ್ದ. ಅದು ಮರ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಗುರುತನ್ನು ಇಟ್ಟಿರುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. ಸೊ ಈಗ 13ನೇ ಜಾಗವನ್ನು ಆತ ಮೆನ್ಷನ್ ಮಾಡಿದ್ದಾನೆ. ಅಲ್ಲಿ ಅದನ್ನು ಪ್ರಿಸರ್ವ್ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇದೆ. ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದಾರೆ. ಈ ಮೂಲಕ ಅದನ್ನು ಪ್ರಿಸರ್ವ್ ಮಾಡ್ತಾ ಇದ್ದಾರೆ. ಸೊ ಅದರ ಫಾರೆನ್ಸಿಕ್ ಡೋರ್ ಆತ ಈಗ ಶವ ಹೂತಿದ್ದ ಜಾಗವನ್ನು ತೋರಿಸ್ತಾನ ಅನ್ನುವಂಥದ್ದು ಈಗ ಮೂಡಿರುವಂಥ ಪ್ರಶ್ನೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲೂ ಕೂಡ ಅಲ್ಲಿ ಕ್ಲೀನ್ ಮಾಡಲಾಗ್ತಾ ಇದೆ. ಸೊ ಇಲ್ಲೂ ಕೂಡ ಆತ ಆ ಜಾಗವನ್ನು ತೋರಿಸಿದರೆ ಅಲ್ಲಿ ಸೀನ್ ಆಫ್ ಕ್ರೈಮನ್ನು ಹಾಕಿ ಅದನ್ನು ಪ್ರಿಸರ್ವ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಏನು ಸಾಕಷ್ಟು ಕುತೂಹಲವನ್ನು, ಸಾಕಷ್ಟು ನಿಗೂಢವಾಗಿ ಒಂದು ಪ್ರಕರಣ ಕಂಡು ಬಂದಿತ್ತು. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳ ಒಂದು ಪ್ರಕರಣ. ಸೊ ಅದಕ್ಕೆ ಪೂರಕವಾಗಿ ಇವತ್ತು ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ನಿನ್ನೆ ವಿಚಾರಣೆಯ ಬೆನ್ನಲ್ಲೇ ಇವತ್ತು ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ನಡೀತಾ ಇದೆ. ಮೆಡಿಕೋ ಲೀಗಲ್ ಎಕ್ಸ್ಪರ್ಟ್ಗಳು ಕೂಡ ಸ್ಥಳದಲ್ಲಿದ್ದಾರೆ. ಅವರು ಕೂಡ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಮತ್ತು ತನಿಖಾಧಿಕಾರಿಗಳಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು ಕೂಡ ಅಲ್ಲಿದ್ದಾರೆ. ತಾವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ. ಸರ್ ಕೂಡ ಅಲ್ಲಿ ನಿಂತಿದ್ದಾರೆ. ಅವರು ಕೂಡ ನಿಂತಿರುವಂಥದ್ದನ್ನು ಗಮನಿಸ್ತಾ ಹೋಗ್ಬೋದು. ಅವರು ಕೂಡ ಮಾರ್ಕಿಂಗ್ ಪ್ರೊಸೆಸ್ಸಲ್ಲಿ ಅಲ್ಲೇ ಇದ್ದಾರೆ. 13ನೇ ಜಾಗವನ್ನು ಮಾರ್ಕ್ ಮಾಡಿದ್ದಾರೆ. ಇದೇ ಜಾಗದಲ್ಲಿ ನಾನು ಆ ಶವವನ್ನು ಹೂತಿದ್ದೀನಿ ಅನ್ನುವಂಥ ರೀತಿಯ ಆತ ಹೊಡಿ ಅದು ನಾನು ಹೇಳ್ತೀನಿ.
SIT ತನಿಖೆ ಆರಂಭಗೊಂಡ ನಂತರ ಇದೀಗ ಒಟ್ಟು 13 ಸ್ಥಳಗಳನ್ನು ಗುರುತಿಸಿದಂಥ ಮುಸುಗುಧಾರಿ ವ್ಯಕ್ತಿ ಅದಾದ ಬಳಿಕ ಕನ್ಯಾಡಿಯಲ್ಲಿ 2 ಸ್ಥಳಗಳನ್ನು ಗುರುತಿಸ್ತಾ ಇದ್ದಾರೆ ಅನ್ನುವಂತಹದನ್ನು ಈ ಮಾಹಿತಿಗಳು ಬರ್ತಾ ಇದೆ. ಕನ್ಯಾಡಿ ಸಮೀಪ 2 ಸ್ಥಳಗಳನ್ನು ತೋರಿಸಿರುವಂಥ ಮುಸುಗುಧಾರಿ ವ್ಯಕ್ತಿ ಅನ್ನುವಂಥದ್ದು. ಅದರ ನಂತರ ಗುರುತು ಮಾಡಿದಂಥ ಸ್ಥಳಕ್ಕೆ ANF ಸಿಬ್ಬಂದಿಯಿಂದ ಶಸ್ತ್ರಸಹಿತ ಭದ್ರತೆ, ರಾತ್ರಿ ಇಡೀ ಪಹರೆಯನ್ನು ಕಾಯಲಿಕ್ಕೆ ಒಂದು ಸ್ಥಳದಲ್ಲಿ ಇಬ್ಬರು ANF ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಇಬ್ಬರು ANF ಸಿಬ್ಬಂದಿಗಳು ಶಸ್ತ್ರಸಹಿತ ರಾತ್ರಿ ಇಡೀ ಪ್ರತಿ ಸ್ಥಳವನ್ನು ಪಹರೆ ಮಾಡಲಿಕ್ಕಿದ್ದಾರೆ. 13 ಸ್ಥಳಗಳನ್ನು ಈಗಾಗಲೇ ಗುರುತಿಸಿದ್ದಾರೆ. ಒಟ್ಟು 15 ಸ್ಥಳಗಳನ್ನು ಗುರುತಿಸುವಂಥ ಸಾಧ್ಯತೆ ಇದು. 15 ಸ್ಥಳಗಳಿಗೂ ಕೂಡ ANF ಸಿಬ್ಬಂದಿಗಳ ಪಹರೆಯನ್ನು ಇಡಲಾಗಿದೆ. ಒಟ್ಟು 15 ಸ್ಥಳಗಳಿಗೂ ಕೂಡ ANF ಸಿಬ್ಬಂದಿಯ ಪಹರೆಯನ್ನು ಇಡಲಾಗಿರುವಂತಹ ಮಾಹಿತಿಯನ್ನು ನಿಮಗೆ ಒದಗಿಸ್ತಾ ಇದ್ದೀವಿ. ಇದೀಗ ಆ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ANF ಸಿಬ್ಬಂದಿಗಳು ಇದೀಗ ಬಂದಿರುವಂತಹ ದೃಶ್ಯಾವಳಿಗಳು, ಅಲ್ಲಿ ಪಹರೆಯನ್ನು ನಿಂತಿರುವಂತಹ ದೃಶ್ಯಾವಳಿಗಳನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದೆ. ಇದೀಗ ಎಲ್ಲ ಗುರುತು ಮಾಡಿದ ಸ್ಥಳಗಳಲ್ಲಿ ಶಸ್ತ್ರ ಸಜ್ಜಿತ ಇಬ್ಬರು ANF ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ರಸ್ತೆಯಲ್ಲಿ ಒಂದು ಸ್ಥಳಗಳನ್ನು ಗುರುತು ಮಾಡಿ ವಾಪಸ್ ಆಗ್ತಿರುವಂಥ ದೃಶ್ಯಾವಳಿಗಳು. ನೇತ್ರಾವತಿಯಿಂದ ಅಜಿಕುರಿ ಮಾರ್ಗವಾಗಿ ಸೋಮಂತಡ್ಕಕ್ಕೆ ಹೋಗುವಂಥ ರಸ್ತೆಯಲ್ಲಿ ಸ್ಥಳವನ್ನು ಗುರುತು ಮಾಡಿ ವಾಪಸ್ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ರೆ, ಅಜಿಕುರಿ ಮಾರ್ಗದಲ್ಲಿ ಗುರುತಿಸ್ತಾ ಇರುವಂಥ ಸ್ಥಳಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಅಂದು ತುಬ್ಬಿದಲ್ಲ ದೆಪ್ಪರ
ಅಂದು ತುಬ್ಬಿದ ಪರ ಅಂದು ತುಬ್ಬಿದ ಪರ ಅಂದು ತುಬ್ಬಿದ ಪರ
and to be the parent. നമ്മൾ മാത്രമേ ഇവിടെ ഈ പഞ്ചായത്തുള്ളൂ. നമ്മൾ മാത്രമേ ഇവിടെ ഈ പഞ്ചായത്തുള്ളൂ. നമ്മൾ മാത്രമേ ഇവിടെ ഈ പഞ്ചായത്തുള്ളൂ.
മാത്രമേ ഇവിടെ ഈ പഞ്ചായത്തുള്ളൂ. നമ്മൾ മാത്രമേ ഇവിടെ ഈ പഞ്ചായത്തുള്ളൂ. നമ്മൾ മാത്രമേ ഇവിടെ ഈ പഞ്ചായത്തുള്ളൂ. നമ്മൾ മാത്രമേ ഇവിടെ ഈ പഞ്ചായത്തുള്ളൂ. ഇതെത്തുന്നതാ ಇದಾಡಿಯನವ ಮುಲ್ತು ಹಾಂ ಓಕೆ ಮುಲ್ತಾ ನಾನು ಎಲ್ಲಿಗೆ ಹಾಂ ಸರ್ ಹಾಂ ನಾನು ಎಲ್ಲಿಗೆ ಗಾಡಿ ಹೋಗ್ತು ಕೇಳೋ ಹೋಗ್ಲು ಬೈ ಬೈ ಏ ನೆಟ್ಟೆ ಇಲ್ಲಿ ಹೋಯ್ತು ದಪ್ಪಲೆ ಇತ್ತೇರ ಅವ್ನು ಹಾಕ್ಲ ನಾನು ವಕೀಲ ಲಾಯರ್ ಹಾಕ್ಲ ಗಾಡಿ ನಾನು ಹಾಕ್ಲಿಕ್ಕೆ ಮಾಡಿದೆ ಅಯ್ಯೋ 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 ಅಯ್ಯೋ
6 ಗಂಟೆ ನಂತರ ಮಾಡೋದಿಲ್ಲ ಎಸ್, ಇವತ್ತಿನ ಮೊದಲ ದಿನದ ಮಹಜರ್ನಲ್ಲಿ ಸ್ಥಳ ಗುರುತಿಸುವಿಕೆ ಕಾರ್ಯ ಮುಗಿದಿರುವಂತಹದ್ದು. ಸಾಕ್ಷಿ ದೂರುದಾರ ಹೇಳಿರುವಂತಹ 15 ಸ್ಥಳಗಳನ್ನು ಕೂಡ ಗುರುತು ಹಾಕಲಾಗಿದೆ. ಮಾತ್ರ ಅಲ್ಲ, 15 ಸ್ಥಳದನ್ನು ಕೂಡ ಗುರುತು ಹಾಕಿ 15 ಸ್ಥಳದಲ್ಲಿಯೂ ಕೂಡ ಅದಕ್ಕೆ ಕ್ರೈಮ್ ಲೈನ್ ಎಳೆದು ಆ ಕ್ರೈಮ್ ಲೈನ್ನ ಸುತ್ತಲೂ ಅಂದರೆ ಬಿಗಿಯಾದಂತಹ ಭದ್ರತೆಯನ್ನು ಏರ್ಪಡಿಸಲಾಗಿದೆ. ಪ್ರಮುಖವಾಗಿ 15 ಸ್ಥಳಗಳಲ್ಲಿ ತಲಾ ಇಬ್ಬರಂತೆ 30 ಜನ ANF ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಸಂಪೂರ್ಣವಾಗಿ ಶಸ್ತ್ರ ಸಜ್ಜಿತ ANF ಸಿಬ್ಬಂದಿಗಳು ಪ್ರತಿಯೊಂದು ಗುರುತಿಸಿದಂತಹ ಸ್ಥಳಕ್ಕೆ ರಾತ್ರಿ ಇಡೀ ಪಹರೆಯನ್ನು ಒದಗಿಸಲಿಕ್ಕಿದ್ದಾರೆ. ಮುಖ್ಯವಾಗಿ ನೇತ್ರಾವತಿಯ ಕಾಡಿನ ಒಳಭಾಗದಲ್ಲಿಯೂ ಕೂಡ ಗುರುತು ಹಾಕಲಾಗಿರುವಂತಹ ಪ್ರತಿ ಸ್ಥಳದಲ್ಲಿ ತಲಾ 2 ANF ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಸಂಪೂರ್ಣವಾಗಿ ಶಸ್ತ್ರಸಜ್ಜಿತ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಈ ಮೂಲಕ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇವತ್ತಿನ ಸ್ಥಳ ಗುರುತಿಸುವಿಕೆ ಕಾರ್ಯ ಈಗಾಗಲೇ ಮುಗಿದಿದ್ದು ಒಟ್ಟು 15 ಸ್ಥಳಗಳನ್ನು ಗುರುತಿಸಲಾಗಿದೆ. ನಾಳೆ ಮತ್ತೆಯೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಗುರುತಿಸಿರುವಂತಹ ಸ್ಥಳದ ಮಾಹಿತಿಯ ಆಧರಿಸಿ ನಾಳೆ ಮ್ಯಾಜಿಸ್ಟ್ರೇಟ್ ಅಂದರೆ AC ಅಥವಾ ತಹಶೀಲ್ದಾರ್ ನೇತೃತ್ವದಲ್ಲಿ ಅಥವಾ ಸಮ್ಮುಖದಲ್ಲಿ ಅಗೆಯುವಂತಹ ಕಾರ್ಯಕ್ಕೂ ಕೂಡ ನಾಳೆ ಚಾಲನೆ ಸಿಗುವಂತಹ ಸಾಧ್ಯತೆಗಳು ಇದಾವೆ. ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಾಕ್ಷಿ ದೂರುದಾರನ ಈ ಸ್ಥಳ ಗುರುತಿಸುವಿಕೆ ಕಾರ್ಯ. ನಾಳೆ ಏನೇನು ನಡೆಯುತ್ತೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಇವತ್ತಿನ ಸ್ಥಳ ಗುರುತಿಸುವಿಕೆ ಕಾರ್ಯ ಮುಗಿದಿದೆ ಅಂತ ಹೇಳ್ತಾ ಈಗಾಗಲೇ 15 ಸ್ಥಳಗಳನ್ನು ಗುರುತಿಸಿದ್ದು 15 ಸ್ಥಳಗಳಿಗೂ ಕೂಡ ತಲಾ ಇಬ್ಬರಂತೆ ANF ಸಿಬ್ಬಂದಿ ಅಂದರೆ ಸಂಪೂರ್ಣ ಶಸ್ತ್ರ ಸಜ್ಜಿತ ANF ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಅದರ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಆ ಸುತ್ತಮುತ್ತಲಿನ ಸ್ಥಳದಲ್ಲಿ ಏರ್ಪಡಿಸಲಾಗಿದೆ. ನಾಳೆಯೂ ಕೂಡ ಸ್ಥಳ ಗುರುತಿಸುವಿಕೆ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ನಾಳೆ ಮ್ಯಾಜಿಸ್ಟ್ರೇಟ್ ಅಂದರೆ AC ಅಥವಾ ತಹಸೀಲ್ದಾರ್ ನೇತೃತ್ವದಲ್ಲಿ ಅಗೆಯುವಂತಹ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ಇದಾವೆ ಅಂತ ಹೇಳ್ತಾ ಇವತ್ತಿನ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀವಿ. ವೀಕ್ಷಕರಿಗೆ ಧನ್ಯವಾದ.